ಪರಮ ದಯಾಮಯನು ಕರುಣಾನಿಧಿಯೂ ಆದ ಸೃಷ್ಟಿಕರ್ತನ ನಾಮದಿಂದ ಜಮಾತೆ ಇಸ್ಲಾಮಿ ಹಿಂದ್ ಉಲ್ಲಾಳ ಹಾಗೂ ಹೊಸಕುರಲ್ ಬಳಗ ಜಂಟಿಯಾಗಿ ಆಯೋಜಿಸಿರುವಂತಹ ಸೌಹಾರ್ದ ವಿಚಾರ ವಿನಿಮಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ. ಈ ನಾಡಿನ ಬುದ್ಧಿಜೀವಿಗಳಿದ್ದೀರಿ, ಚಿಂತಕರಿದ್ದೀರಿ, ಮೇಧಾವಿಗಳಿದ್ದೀರಿ. ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನನಗೆ ಇಲ್ಲಿ ನೀಡಿದಂತಹ ಜವಾಬ್ದಾರಿ ಅಭಿಯಾನದ ಪರಿಚಯವನ್ನು ಮಾಡಿಸುವುದು. ಇಸ್ಲಾಮಿ ಕ್ಯಾಲೆಂಡರಿನ ಅಥವಾ ಹಿಜರಿ ಕ್ಯಾಲೆಂಡರಿನ 3ನೇ ತಿಂಗಳನ್ನು ರಬಿಯುಲ್ ಅವ್ವಲ್ ತಿಂಗಳು ಎಂದು ಕರೆಯಲಾಗ್ತದೆ. ಈ ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದರು, ಅದೇ ರೀತಿ ನಿಧನ ಕೂಡ ಹೊಂದಿದ್ದಾರೆ. ಆದ ಕಾರಣ ನಾವು ವಿಶೇಷವಾಗಿ ನೋಡ್ತೇವೆ, ಈ ತಿಂಗಳಿನಲ್ಲಿ ಪ್ರವಾದಿ ಮುಹಮ್ಮದರ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಾ ಇರ್ತದೆ. ಸಂವಾದಗಳು ನಡೆಯುತ್ತದೆ, ವಿಚಾರ ವಿನಿಮಯಗಳು ನಡೆಯುತ್ತದೆ, ಚರ್ಚೆಗಳು ನಡೆಯುತ್ತದೆ, ರ್ಯಾಲಿಗಳು ನಡೆಯುತ್ತದೆ, ಘೋಷಣೆಗಳು ನಡೆಯುತ್ತದೆ. ಇದೆಲ್ಲವನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ. ಜಮಾತೆ ಇಸ್ಲಾಮಿ ಹಿಂದ್ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಈ ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಸಂದೇಶ, ಅವರ ಶಿಕ್ಷಣಗಳು, ಅವರ ಮಾರ್ಗದರ್ಶನಗಳನ್ನು ಜನರಿಗೆ ಪರಿಚಯ ಮಾಡಿಸುವಂತಹ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಮ್ಮ ಹೊಸಕುರಲ್ ಇದರ ಡೈರೆಕ್ಟರ್ ಆದಂತಹ ನಿರ್ದೇಶಕರಾದಂತಹ ನಮ್ಮ ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿ ಅವರು ಹೇಳಿದರು, ಇಂದು ಇದು ಕಾಲದ ಬೇಡಿಕೆಯಾಗಿದೆ. ಪರಸ್ಪರ ಅರಿಯುವುದು, ಪರಸ್ಪರ ತಿಳಿದುಕೊಳ್ಳುವುದು ಇದು ಕಾಲದ ಬೇಡಿಕೆಯಾಗಿದೆ. ಇಲ್ಲದಿದ್ದರೆ ಅಪನಂಬಿಕೆಗಳು, ತಪ್ಪು ಕಲ್ಪನೆಗಳು ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಅದರ ಪರಿಣಾಮವಾಗಿ ಏನೆಲ್ಲ ಸಮಾಜದಲ್ಲಿ ಅನಾಹುತಗಳು ನಡೆಯುತ್ತದೆ ಎಂಬುದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯವಾಗಿದೆ. ಆದ ಕಾರಣ ಜಮಾತೆ ಇಸ್ಲಾಮಿ ಹಿಂದ್ ಈ ಸುಸಂದರ್ಭವನ್ನು ಈ ರೀತಿಯಾಗಿ ಅದು ಬಳಸಿಕೊಳ್ತದೆ. ತನ್ನ ಆರಂಭದಿಂದಲೇ ಅದು ವಿವಿಧ ಕಾರ್ಯಕ್ರಮಗಳನ್ನು ಈ ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ನಡೆಸ್ತಾ ಬಂದಿದೆ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಹ ಘೋಷಣೆಗಳನ್ನು, ಇಲ್ಲದಿದ್ದರೆ ಶೀರ್ಷಿಕೆಯನ್ನು ಇಟ್ಟುಕೊಂಡು ಅದರ ಅಡಿಯಲ್ಲಿ ಅಭಿಯಾನವನ್ನು ನಡೆಸ್ತದೆ. ಈ ಸಲದ ಶೀರ್ಷಿಕೆಯಾಗಿದೆ ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತೇಳಿ. ಅದು ಕೂಡ ಈ ಕಾಲದ ಬೇಡಿಕೆ ಅಂತ ಹೇಳಿ ನಾನು ಹೇಳ್ತೇನೆ. ನ್ಯಾಯ ಮರೀಚಿಕೆಯಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಈ ಸೂಕ್ತವಾದಂತಹ ಒಂದು ಟೈಟಲನ್ನು ಇಟ್ಟುಕೊಂಡು, ಪ್ರಸಕ್ತ ಟೈಟಲನ್ನು ಇಟ್ಟುಕೊಂಡು, ಪ್ರಸ್ತುತೆಯನ್ನು ಹೊಂದಿರುವಂತಹ ಈ ಟೈಟಲನ್ನು ಇಟ್ಟುಕೊಂಡು ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ವಿವಿಧ ರೀತಿಯ ಕಾರ್ಯಕ್ರಮಗಳಿದೆ. ಸೆಪ್ಟೆಂಬರ್ 1ರಂದು ರಾಜ್ಯ, ಜಿಲ್ಲಾ, ಅದೇ ರೀತಿ ಸ್ಥಾನೀಯ ಮಟ್ಟದಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಈ ರಾಜ್ಯದ ಹೆಚ್ಚಿನ ಕಡೆಗಳಲ್ಲಿ ಆ ಪತ್ರಿಕಾಗೋಷ್ಠಿ ನಡೆಯಿತು. ಆ ಪತ್ರಿಕಾಗೋಷ್ಠಿಯ ಮೂಲಕ ಈ ಅಭಿಯಾನದ ಉದ್ದೇಶ, ಈ ಅಭಿಯಾನದ ಮಹತ್ವ ಅದು ಎಲ್ಲರಿಗೂ ಕೂಡ ತಿಳಿಯಬೇಕು. ಮಾಧ್ಯಮದ ಮೂಲಕ ಅದನ್ನು ಹೆಚ್ಚು ಜನರಿಗೆ ನಮಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತದೆ, ಹೆಚ್ಚು ಜನರಿಗೆ ನಮಗೆ ಅದನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಆ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಇದಕ್ಕೆ ಒಂದು ಚಾಲನೆಯನ್ನು ನೀಡಿದೆವು. ಈ ಅಭಿಯಾನ ಸೆಪ್ಟೆಂಬರ್ 3ರಿಂದ 14ರ ತನಕ ನಡೀತದೆ. ಅದರ ನಂತರ ಪತ್ರಿಕೆಗಳಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಲೇಖನಗಳು, ಮುಖ್ಯವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿನ ಅವರ ನ್ಯಾಯ, ಸಮಾನತೆ, ಕರುಣೆ ಮುಂತಾದ ಗುಣವಿಶೇಷತೆಗಳು ಅದೆಲ್ಲವೂ ಕೂಡ ಜನರಿಗೆ ತಿಳಿಬೇಕು ಎನ್ನುವ ಉದ್ದೇಶಕ್ಕಾಗಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸುವಂತಹ ಕೆಲಸ ಕೂಡ, ಕಾರ್ಯಕ್ರಮ ಕೂಡ ಈ ಅಭಿಯಾನದಲ್ಲಿದೆ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಇದರಲ್ಲಿ ಅವರಿಗೆ ಧರ್ಮದ ಬಗ್ಗೆ ಆಸಕ್ತಿ ಹುಟ್ಟಿಸುವಂತಹ, ಓದುವಂತಹ ಅಭಿರುಚಿ ಉಂಟು ಮಾಡುವಂತಹ, ಸಂಶೋಧನೆ ನಡೆಸುವಂತಹ, ಅದೇ ರೀತಿ ಸಾಮಾಜಿಕ ಜೀವನದಲ್ಲಿ ಸಮಾಜ ಸೇವೆಯಲ್ಲಿ ಆಸಕ್ತಿ ಹುಟ್ಟಿಸುವಂತಹ ಈ ಒಂದು ಕೆಲಸವನ್ನು ಅವರಿಗೆ ಈ ರೀತಿ ಭಾಷಣ ಸ್ಪರ್ಧೆ, ಅದೇ ರೀತಿ ಪ್ರಬಂಧ ಸ್ಪರ್ಧೆಯನ್ನು ನಡೆಸುವುದರ ಮೂಲಕ ನಡೆಸ್ತದೆ. ಅದೇ ರೀತಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾವೇಶಗಳು, ಸ್ವಲ್ಪ ದೊಡ್ಡ ಮಟ್ಟದ ಸಮಾವೇಶ, ಹೆಚ್ಚು ಜನರನ್ನು ಸೇರಿಸಿಕೊಂಡು ಎಲ್ಲ ಧರ್ಮೀಯರನ್ನು ಒಟ್ಟಿಗೆ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದು ಈಗ ದಕ್ಷಿಣ ಕನ್ನಡ ಜಿಲ್ಲಾ ಸಮಾವೇಶ ಇದೇ 7ನೇ ತಾರೀಕು ಈ ಬರುವ ಆದಿತ್ಯವಾರ ಬೆಳ್ತಂಗಡಿಯ ಧರ್ಮಸ್ಥಳ ಕಲಾ ಮಂದಿರದಲ್ಲಿ ನಡೀತದೆ. ಅಲ್ಲಿ ಸ್ವಾಮೀಜಿಗಳು ಬರ್ತಾರೆ, ಬುದ್ಧಿಜೀವಿಗಳು ಬರ್ತಾರೆ, ಚಿಂತಕರು ಬರ್ತಾರೆ. ಅವರ ಮೂಲಕ
ಸಂದೇಶಗಳನ್ನು ನೀಡುವಂತಹದ್ದು. ನ್ಯಾಯದ, ಸಮಾನತೆಯ, ಶಾಂತಿಯ, ಸೌಹಾರ್ದತೆಯ ಈ ಸಂದೇಶಗಳು ಅವರ ಮುಖಾಂತರ ಜನತೆಗೆ ತಲುಪಿದರೆ ಅದು ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿ ಇಂತಹ ಎಲ್ಲ ಬುದ್ಧಿಜೀವಿಗಳನ್ನು, ಸ್ವಾಮೀಜಿಗಳನ್ನು ಒಟ್ಟು ಸೇರಿಸಿ ಇಂತಹ ಸಮಾವೇಶಗಳನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ದೊಡ್ಡ ಚರಿಯಾಗಿದೆ ಏನಂತ ಹೇಳಿದರೆ ಸಮಾಜ ಸೇವೆ. ಸಮಾಜ ಸೇವೆ, ಇಂತಹ ಸಮಾಜ ಸೇವಾ ಕಾರ್ಯಗಳನ್ನು ಕೂಡ ನಾವು ಈ ಅಭಿಯಾನದಲ್ಲಿ ಅಳವಡಿಸಿದ್ದೇವೆ. ವಿಶೇಷವಾಗಿ ರಕ್ತದಾನ ಶಿಬಿರಗಳು, ಸ್ವಚ್ಛತಾ ಕಾರ್ಯ, ಆಸ್ಪತ್ರೆಗೆ ಭೇಟಿ ನೀಡುವುದು, ಅನಾಥಾಶ್ರಮಕ್ಕೆ ಭೇಟಿ ನೀಡುವುದು, ವೃದ್ಧಾಶ್ರಮಕ್ಕೆ ಭೇಟಿ ನೀಡುವುದು, ಅಲ್ಲಿ ಅವರಿಗೆ ಅವರ ಮನದಲ್ಲಿ ಒಂದು ರೀತಿಯ ಸಂತಸವನ್ನು, ಒಂದು ಹ್ಯಾಪಿನೆಸ್ ಅನ್ನು ತರುವಂಥದ್ದು, ಅವರಿಗೆ ಬೇಕಾದಂತಹ ಸಹಾಯ ಸಹಕಾರಗಳನ್ನು ನೀಡುವಂತಹದ್ದು, ಅವರಿಗೆ ಆಹಾರವನ್ನು ಒದಗಿಸುವಂತಹದ್ದು, ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಬುದ್ಧಿಜೀವಿಗಳನ್ನು ಸೇರಿಸಿ ಸಮುದಾಯದ ಬಾಂಧವರು, ನಮ್ಮ ಸಮುದಾಯ ಬಾಂಧವರಿದ್ದಾರೆ, ಅವರನ್ನು ಕೂಡ ಅಲ್ಲಿ ಗಣ್ಯ ವ್ಯಕ್ತಿಗಳನ್ನು, ಅವರ ಚಿಂತಕರನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೇವಲ ಗುಣಗಾನ ಮಾಡಿದರೆ ಸಾಲದು. ಅವರು ಕೇವಲ ಗುಣಗಾನಗಳಿಗೆ ಮಾತ್ರ ಸೀಮಿತ ಆದಂತಹ ವ್ಯಕ್ತಿತ್ವ ಅಲ್ಲ, ಬದಲಾಗಿ ಅವರ ಜೀವನವನ್ನು ನಾವು ಅನುಕರಿಸಬೇಕು, ಅವರ ಜೀವನವನ್ನು ನಾವು ಅನುಸರಿಸಬೇಕು. ಅದೇ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವರೊಂದಿಗೆ ತೋರ್ಪಡಿಸುವಂತಹ ಪ್ರೇಮ. ಸೊ ಈ ರೀತಿ ಪ್ರವಾದಿ ಪ್ರೇಮದ ಬೇಡಿಕೆಗಳೇನು ಎಂಬುದನ್ನು ಸಮುದಾಯ ಬಾಂಧವರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದೇಶ ಬಾಂಧವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ವಿಚಾರ ವಿನಿಮಯ ಕಾರ್ಯಕ್ರಮಗಳು, ಈ ರೀತಿ ಏನಾದರೂ ಸಂಶಯಗಳಿರ್ತದೆ, ತಪ್ಪು ತಿಳುವಳಿಕೆಗಳಿರ್ತದೆ, ಅಪನಂಬಿಕೆಗಳಿರ್ತದೆ, ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಕೆಲಸ, ಅದು ಕೂಡ ಈ ಒಂದು ಅಭಿಯಾನದ ಸಂದರ್ಭದಲ್ಲಿ ನಾವು ಇಟ್ಟಿದ್ದೇವೆ. ಮತ್ತು ಈ ಅಭಿಯಾನದ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವ್ಯಕ್ತಿತ್ವವನ್ನು ಪರಿಚಯಪಡಿಸುವಂತಹ, ಅವರ ಮಾರ್ಗದರ್ಶನವನ್ನು ಏನು ಎಂಬುದನ್ನು ತಿಳಿಯಪಡಿಸುವಂತಹ ಹಲವಾರು ಪುಸ್ತಕಗಳು ಈಗ ಲಭ್ಯವಿದೆ. ಆದರೂ ಕೂಡ ಈ ಅಭಿಯಾನದ ಸಂದರ್ಭದಲ್ಲಿ ನಾವು 2 ಹೊಸ ಪುಸ್ತಕವನ್ನು ಹೊರತಂದಿದ್ದೇವೆ. ಒಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅರಿಯಿರಿ ಅಂತೇಳಿ, ಮತ್ತೊಂದು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶದ ಔಚಿತ್ಯ ಎನ್ನುವಂತಹ ಈ 2 ಪುಸ್ತಕವನ್ನು ನಾವು ಹೊರತಂದು ಅದನ್ನು ಬಿಡುಗಡೆಗೊಳಿಸಿ ಅದನ್ನು ನಾವು ಉಚಿತವಾಗಿ ಜನರಿಗೆ ಹಂಚ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಗಳನ್ನು ಕೂಡ ಅದನ್ನು ಕೂಡ ಅಲ್ಲಲ್ಲಿ ಬಿಡುಗಡೆ ನಡೆಸುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಇಂದು ಮಸೀದಿಗಳಲ್ಲೆಲ್ಲ ನಾವು ಆ ಪುಸ್ತಕವನ್ನು ಬಿಡುಗಡೆಗೊಳಿಸಿದೆವು. ಅದನ್ನು ಕೂಡ ಅವರಿಗೆ ನಾವು ಅದನ್ನು ನೀಡಿದೆವು. ಈ ರೀತಿ ಎಲ್ಲರೂ ಕೂಡ ಅರಿಯಬೇಕು, ಇದು ಕೇವಲ ಪ್ರವಾದಿ ಮುಹಮ್ಮದರ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ಎಲ್ಲ ಧರ್ಮದ ಮಹಾಪುರುಷರ ಅವರ ಆದರ್ಶಗಳು, ಅವರ ಶಿಕ್ಷಣ, ಅವರ ಮಾರ್ಗದರ್ಶನಗಳು ಒಂದು ವೇಳೆ ಈ ಸಮಾಜದ ಮುಂದೆ ಬರುವುದಾದರೆ ಖಂಡಿತವಾಗಿ ಇಲ್ಲಿ ಒಂದು ಸ್ವಸ್ಥವಾದಂತಹ ಸಮಾಜ, ಒಂದು ಸುಖಿ ಸಮಾಜ ನಿರ್ಮಾಣಗೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂದು ಧರ್ಮಗಳು ನಿಗೂಢವಾಗಿದೆ, ನಾವು ಅದನ್ನು ಹೊರಗೆ ತರ್ತಾ ಇಲ್ಲ. ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಆಚರಿಸ್ತೇವೆ, ನಮ್ಮ ಹಬ್ಬಗಳನ್ನು ಆಚರಿಸ್ತೇವೆ, ನಮಗೆ ಏನು ಅಂತೇಳಿ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ಒಂದು ವಿಶೇಷತೆ ಅಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆ, ಈಗಲೂ ಕೂಡ ಅದಿದೆ. ಆ ಅಸ್ತಿತ್ವವನ್ನು ನಾವು ಉಳಿಸಿ ಬೆಳೆಸಬೇಕು, ಇನ್ನಷ್ಟು ಅದನ್ನು ನಾವು ಬಲಪಡಿಸುವಂತಹ ಕೆಲಸ ಆಗಬೇಕು. ಈ ರೀತಿ ಧರ್ಮಗಳು ಹೊರಗೆ ಬರಬೇಕು, ಜನರಿಗೆ ತಿಳಿಬೇಕು, ಪರಸ್ಪರ ಅರಿತುಕೊಂಡರೆ ನಾವು ಬಹಳಷ್ಟು ಹತ್ತಿರ ಆಗ್ತೇವೆ. ನಮ್ಮ ದೇಶದ ಅಖಂಡತೆ, ನಮ್ಮ ದೇಶದ ಭದ್ರತೆ ಇನ್ನಷ್ಟು ಉಳಿಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನಮ್ಮ ದೇಶದಂತಹ ಒಂದು ವಿಶೇಷತೆ ಈ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವೈವಿಧ್ಯಮಯವಾದಂತಹ ಒಂದು ದೇಶದಲ್ಲಿ ನಾವೆಲ್ಲರೂ ಕೂಡ ಪರಸ್ಪರ ಸೌಹಾರ್ದತೆಯಿಂದ ಇದ್ದೇವೆ, ಶಾಂತಿಯಿಂದ ನಾವು ಇದ್ದೇವೆ, ಸಹಬಾಳ್ವೆಯನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಈ ಒಂದು ನಮ್ಮ ಸಹಬಾಳ್ವೆ, ನಮ್ಮ ಈ ಒಂದು ಏನು ಇದೆ ಪ್ರೀತಿ, ವಿಶ್ವಾಸ, ಇದು ಇನ್ನಷ್ಟು ಬಲಿಷ್ಠ ಆಗಬೇಕು, ಬಲಗೊಳ್ಬೇಕು. ಆಗ ಮಾತ್ರ ನಾವು ಯಾವ ರೀತಿ ಟೆಕ್ನಾಲಜಿಯಲ್ಲಿ ನಾವು ಮುಂದುವರಿದಿದ್ದೇವಾ, ನಾವು ವೈಜ್ಞಾನಿಕವಾಗಿ ಮುಂದುವರಿದಿದ್ದೇವಾ, ಅದೇ ರೀತಿ ನಾವು ನೈತಿಕವಾಗಿ, ಮಾನವೀಯವಾಗಿ ನಾವು ಒಂದು ವೇಳೆ ಬಲಿಷ್ಠ ಆಗುವುದಾದರೆ ಖಂಡಿತವಾಗಿಯೂ ನಮ್ಮ ದೇಶ ಇಡೀ ಜಗತ್ತಿನಲ್ಲೇ ನಾವು ಪ್ರಥಮ ಸ್ಥಾನವನ್ನು ತಲುಪಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಅಷ್ಟೊಂದು ರಿಸೋರ್ಸ್ ಇದೆ ನಮ್ಮ ಬಳಿ. ಆ ರಿಸೋರ್ಸನ್ನು ನಮಗೆ ಯಾವ ರೀತಿ ಒಟ್ಟಿಗೆ ಸೇರಿಸಲಿಕ್ಕೆ ನಮಗೆ ಇಂದು ಸಾಧ್ಯ ಆಗ್ತದೆ, ಅದರ ಒಂದು ವೈಫಲ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನಾವೆಲ್ಲರೂ ಕೂಡ ಒಟ್ಟಿಗೆ ಆಗಿ ನಾವು ಈ ದೇಶದಲ್ಲಿ ಈ ಕೆಲಸ ಮಾಡಿದಾದರೆ ಖಂಡಿತವಾಗಿಯೂ ಇಲ್ಲಿ ಒಂದು ಬದಲಾವಣೆ ಸಾಧ್ಯ. ಸೊ ಇದೆಲ್ಲವನ್ನು ಕೂಡ ಜನರಿಗೆ ಮನವರಿಕೆ ಮಾಡಿಸುವಂತಹ ಕೆಲಸ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾಪನೆಗೊಂಡು 75 ವರ್ಷ ಆಯಿತು.
ತನ್ನ ಆರಂಭದಿಂದಲೇ ಇಂತಹ ಕೆಲಸಗಳನ್ನು ಈ ಸಮಾಜದಲ್ಲಿ ಮಾಡ್ತಾ ಇದೆ. ಅದೇ ರೀತಿ ಇಲ್ಲಿರುವಂತಹ ಕೆಡುಕುಗಳನ್ನು ಅಳಿಸಿ ಹಾಕಲಿಕ್ಕಾಗಿ ಏನೆಲ್ಲ ಕೆಡುಕುಗಳು ನಾವು ನೋಡ್ತಾ ಇದ್ದೇವೆ, ಸಮಾಜದಲ್ಲಿ ಕೆಡುಕುಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮ್ಮ ಯುವಕರ ಆ ಒಂದು ಪರಿಸ್ಥಿತಿ ನಮಗೆ ಗೊತ್ತು, ಯಾವ ಕಡೆಗೆ ಅವರು ಸಾಕ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಒಂದು ದೊಡ್ಡ ಶಕ್ತಿ ಇಂದು ದುರ್ಬಲ ಆಗ್ತಾ ಇದೆ. ಸೊ ಈ ಯುವ ಶಕ್ತಿಯನ್ನು ನಾವೊಂದು ಸರಿಯಾದಂತಹ ದಾರಿಗೆ ತರಲಿಕ್ಕಾಗಿ ಬಹಳಷ್ಟು ಪ್ರಯತ್ನಗಳನ್ನು ಜಮಾತೆ ಇಸ್ಲಾಮಿಯಿಂದ ಮಾಡ್ತದೆ. ಅದರಲ್ಲಿ ಬೇರೆ ಬೇರೆ ವಿಂಗ್ ಇದೆ, ಸ್ಟೂಡೆಂಟ್ ವಿಂಗ್ ಇದೆ, ಯೂತ್ ವಿಂಗ್ ಇದೆ, ಗರ್ಲ್ಸ್ ವಿಂಗ್ ಇದೆ, ಮಕ್ಕಳ ವಿಂಗ್ ಇದೆ. ಅದೇ ರೀತಿ HRS ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಅನ್ನುವಂಥದ್ದು, ಅದೆಲ್ಲವೂ ಕೂಡ ಈ ಪ್ರಕೃತಿ ವಿಕೋಪ ಆಗ್ತದಲ್ಲ, ಆಗ ಅವರು ಹೋಗ್ತಾರೆ. ನೆರೆ ಬಂದರೆ, ಭೂಕಂಪ ಆದರೆ ಅಲ್ಲಿಗೆ ಹೋಗಿ ಕೆಲಸ ಮಾಡುವಂಥದ್ದು. ಈ ರೀತಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿದಂತಹ ಶಿಕ್ಷಣ ಅದೇ ಆಗಿದೆ. ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬ ತಿಂದು ಮಲಗುವವನು ಮುಸಲ್ಮಾನನಲ್ಲ. ಆತ ಯಾರೇ ಇರಲಿ, ಆತ ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಆತ ದೇವನನ್ನು ನಂಬುವನಾಗಿರಲಿ, ದೇವನನ್ನು ನಂಬದವನಾಗಿರಲಿ, ಆತ ಹಸಿದಿದ್ದರೆ ಆತನ ಹಸಿವನ್ನು ತಣಿಸಬೇಕು. ಭೂಮಿಯಲ್ಲಿರುವವರ ಮೇಲೆ ನೀವು ಕರುಣೆ ತೋರಿದರೆ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಅಂತೇಳಿ ಇಂತಹ ಶಿಕ್ಷಣವನ್ನು ನೀಡಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಶಿಕ್ಷಣವನ್ನು ನಾವು ಈ ನಾಡಿನ ಈ ರಾಜ್ಯದ ಜನರಿಗೆ ಪರಿಚಯಪಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ವಿಚಾರ ವಿನಿಮಯಕ್ಕೆ ಬಂದಿದ್ದೀರಾ. ತಮ್ಮ ಏನು ಅನಿಸಿಕೆಗಳಿದೆ ಅದನ್ನೆಲ್ಲವನ್ನು ಕೂಡ ತಾವು ಇಲ್ಲಿ ಮುಕ್ತವಾಗಿ ಇಲ್ಲಿ ವ್ಯಕ್ತಪಡಿಸಬೇಕು. ಸರ್ವಶಕ್ತನಾದಂತಹ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸರ್ವಸ್ತುತಿ. ಪರಮದಯಮಯನು ಕರುಣಾನಿಧಿಯಾದ ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ದೇವನ ನಾಮದಿಂದ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಹೋದರಿಯರೇ, ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇದು ಒಂದು ವಿಚಾರ ವಿನಿಮಯ ಕಾರ್ಯಕ್ರಮ. ಈ ಸಮಾಜದಲ್ಲಿ ಇವತ್ತು ಬಹಳ ಕಡಿಮೆ ಇರುವ ವಿಷಯ ಯಾವುದಂದರೆ ವಿಚಾರ ವಿನಿಮಯಗಳು ಬಹಳ ಅಪರೂಪ ಆಗ್ತಾ ಇದೆ. ನಾವು ಯಾರೊಂದಿಗೂ ಮಾತಾಡ್ತಾ ಇಲ್ಲ. ನಮ್ಮ ಮನೆಯಲ್ಲೇ ನಾವು ಮಾತಾಡೋದು ಬಹಳ ಕಡಿಮೆ ಆಗಿದೆ. ಹೆಚ್ಚಿನ ಸಮಯ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಳಾಗುತ್ತಿರುವ ಒಂದು ಕಾಲದಲ್ಲಿ ವಿಚಾರ ವಿನಿಮಯ ಎಂಬುದು ಬಹಳ ಅರ್ಥಪೂರ್ಣವಾದ, ಬಹಳ ಪ್ರಾಮುಖ್ಯತೆ ಇರುವ ಒಂದು ವಿಷಯ. ನಮ್ಮ ಕಾಲದ ಬಗ್ಗೆ ಹೇಳಲಾಗುವುದು, ಈ ಕಾಲ ಅಂತರ ಕಡಿಮೆಯಾಗಿರುವ ಕಾಲ. ಆಕಾಶ ಮತ್ತು ಭೂಮಿಯ ಮಧ್ಯೆ ಅಂತರ ಕಡಿಮೆಯಾಗಿದೆ. ದೇಶಗಳು ಮತ್ತು ದೇಶಗಳ ಮಧ್ಯೆ ಅಂತರ ಕಡಿಮೆಯಾಗಿದೆ. ಒಂದು ನಗರ ಮತ್ತು ಇನ್ನೊಂದು ನಗರದ ಮಧ್ಯೆ ಅಂತರ ಬಹಳ ಕಡಿಮೆಯಾಗಿದೆ. ಬಹಳ ವೇಗವಾಗಿ ನಾವು ಒಂದು ದೇಶಕ್ಕೆ, ಒಂದು ನಗರಕ್ಕೆ ತಲುಪಬಲ್ಲೆವು. ಅಂದರೆ ನಮ್ಮ ಅಭಿವೃದ್ಧಿ, ನಮ್ಮ ಟೆಕ್ನಾಲಜಿ, ನಮ್ಮ ವಿಕಾಸ ಅದು ಅಂತರವನ್ನು ಬಹಳ ಕಡಿಮೆಗೊಳಿಸಿದೆ. ಆದರೆ ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇದೆಯಾ, ಹೆಚ್ಚಾಗ್ತಾ ಇದೆಯಾ ಅಂತ ಕೇಳಿದರೆ ಬಹಳ ಪ್ರಾಮಾಣಿಕವಾದ ಉತ್ತರ, ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇಲ್ಲ, ಅಂತರ ಹೆಚ್ಚಾಗ್ತಾ ಇದೆ ಎಂಬುದು. ದಿನದಿಂದ ದಿನಕ್ಕೆ ನಮ್ಮ ಮಧ್ಯೆ ಅಂತರ ಹೆಚ್ಚಾಗ್ತಲೇ ಇದೆ. ನಾವು ದೂರ ಆಗ್ತಾ ಇದ್ದೇವೆ, ಹತ್ತಿರ ಆಗ್ತಾ ಇಲ್ಲ. ಇಂತಹ ಒಂದು ಸಮಾಜದಲ್ಲಿ ನಾವು ಹೆಚ್ಚು ಹತ್ತಿರ ಆಗಬೇಕಾದ, ಅಂತರ ಕಡಿಮೆ ಮಾಡಬೇಕಾದ ಧಾರಾಳ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಇವತ್ತು ನಮ್ಮ ಮಧ್ಯೆ ನಡೆಯುತ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮ ಇದೆ. ಈ ಜಗತ್ತಿಗೆ ಧಾರಾಳ ಪ್ರವಾದಿಗಳು ಬಂದರು, ಧಾರಾಳ ದಾರ್ಶನಿಕರು ಬಂದರು, ಮಹಾಪುರುಷರು ಬಂದರು, ಆಚಾರ್ಯರು ಬಂದರು. ಅವರೆಲ್ಲ ಬಂದದ್ದು ನಿಮ್ಮನ್ನು ಹೆದರಿಸುವುದಕ್ಕೆ ಬಂದದ್ದಲ್ಲ. ಅವರೆಲ್ಲ ನಿಮ್ಮನ್ನೆಲ್ಲ ಭಯಪಡಿಸಲಿಕ್ಕೆ ಬಂದದ್ದಲ್ಲ. ನೀವೆಲ್ಲ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಬಂದದ್ದಲ್ಲ. ಜಗತ್ತಿಗೆ ಯಾವ ದಾರ್ಶನಿಕರು ಬಂದು ನೀವೆಲ್ಲ ಬೇರೆ ಬೇರೆ, ನೀವೆಲ್ಲ ದ್ವೇಷಿಸಬೇಕು ಅಂತ ಪಾಠ ಹೇಳಲಿಕ್ಕೆ ಅಲ್ಲ ಈ ಜಗತ್ತಿಗೆ ದಾರ್ಶನಿಕರು ಬಂದದ್ದು. ಈ ಜಗತ್ತಿಗೆ ದಾರ್ಶನಿಕರು ಬಂದದ್ದು, ಪ್ರವಾದಿಗಳು ಬಂದದ್ದು, ಮಹಾಪುರುಷರು ಬಂದದ್ದು ನಿಮ್ಮ ಬದುಕನ್ನು ಸುಲಭಗೊಳಿಸಲಿಕ್ಕೆ,
ನಿಮ್ಮನ್ನು ಹೆದರಿಸಲಿಕ್ಕೆ ಭಯಪಡಿಸಲಿಕ್ಕೆ ಬಂದದ್ದಲ್ಲ, ನಿಮಗೆ ಭರವಸೆ ಕೊಡಲಿಕ್ಕೆ, ನಿಮಗೆ ಬಹಳ ಧೈರ್ಯದ ಬದುಕನ್ನು ಕಲಿಸಿಕೊಡಲಿಕ್ಕೆ, ಬಹಳ ಸ್ವತಂತ್ರವಾಗಿ ಬಹಳ ಸಂತೋಷದಿಂದ ಬದುಕುವ ಪಾಠಗಳನ್ನು ಕಲಿಸಿಕೊಡುವುದಕ್ಕೆ ಈ ಜಗತ್ತಿಗೆ ಎಲ್ಲ ಪ್ರವಾದಿಗಳು ದಾರ್ಶನಿಕರು ಬಂದಿದ್ದಾರೆ. ಆದರೆ ಇವತ್ತು ಧರ್ಮ ವಿಶ್ವಾಸ, ಧರ್ಮಾಭಿಮಾನ, ಧರ್ಮನಿಷ್ಠೆ ಇದೆಲ್ಲ ಆಚರಣೆಗಳಿಗೆ ಮಾತ್ರ ಸೀಮಿತವಾಗುತ್ತಿರುವ ಕಾಲ. ಇದೆಲ್ಲ ಚಿಹ್ನೆಗಳಿಗೆ, ಕೆಲವು ಘೋಷಣೆಗಳಿಗೆ, ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗುತ್ತಿರುವ ಕಾಲ. ಎಲ್ಲವೂ ಆತ್ಮವನ್ನು ಕಳಕೊಂಡ ಕಾಲ. ಈ ಕಾಲದಲ್ಲಿ ನಾವು ಹೆಚ್ಚು ಹೆಚ್ಚು ದಾರ್ಶನಿಕರ ಸಂದೇಶಗಳು, ಮಹಾಪುರುಷರ ಆದರ್ಶಗಳು, ಅದನ್ನು ಹೆಚ್ಚು ಹೆಚ್ಚು ಸಮಾಜಕ್ಕೆ ಪರಿಚಯಿಸಬೇಕಾದದ್ದು ಕಾಲದ ಬಹಳ ದೊಡ್ಡ ಬೇಡಿಕೆ. ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿ ಎಲ್ಲವೂ ಇದೆ, ಎಲ್ಲ ಸವಲತ್ತೂ ಇದೆ ನಮ್ಮ ಕೈಯಲ್ಲಿ. ಆದರೆ ಇಲ್ಲದ್ದು ಯಾವುದು ಅಂತ ಕೇಳಿದರೆ ಕರುಣೆ ಇಲ್ಲ, ಪ್ರೀತಿ ಎಂಬುದಿಲ್ಲ, ಗೌರವ ಎಂಬುದಿಲ್ಲ. ಆದ್ದರಿಂದಲೇ ಮನುಷ್ಯನ ಮನಸ್ಸಿಗೆ ನೆಮ್ಮದಿಯೂ ಇಲ್ಲ. ಎಲ್ಲ ಸವಲತ್ತುಗಳಿದ್ದು ಏನೂ ಇಲ್ಲದವರ ಹಾಗೆ ನಾವು ಬದುಕುತ್ತಾ ಇದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ ನೀವು ಕರುಣಾಳುಗಳಾಗಬೇಕು ಎಂಬುದಾಗಿತ್ತು. ಪ್ರವಾದಿಯವರ ಬಗ್ಗೆ ಕುರ್ಆನ್ನಲ್ಲಿ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್ ಅಂತ ಹೇಳಲಾಯಿತು. ಪ್ರವಾದಿಯವರೇ, ನಿಮ್ಮನ್ನು ನಾವು ಭೂಮಿಗೆ ಕಳುಹಿಸಿರುವುದು ರಹ್ಮತ್ತಾಗಿ, ಅನುಗ್ರಹವಾಗಿ, ಕರುಣೆಯಾಗಿ ನಿಮ್ಮನ್ನು ನಾವು ಕಳುಹಿಸಿಕೊಟ್ಟಿದ್ದೇವೆ. ಕರುಣೆ ಎಂಬುದು ಮನುಷ್ಯನ ಮೂಲಭೂತ ಗುಣ ಆಗಬೇಕು. ದೇವನನ್ನು ಕುರ್ಆನ್ ಪರಿಚಯಿಸಿರುವುದು ಕೂಡ ಹಾಗೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ. ನಿಮ್ಮನ್ನೆಲ್ಲ ಸೃಷ್ಟಿಸಿದ ದೇವ, ನಮ್ಮನ್ನೆಲ್ಲ ಸೃಷ್ಟಿಸಿದ ದೇವ, ಅವ ಬಹಳ ಕರುಣೆ ಇರುವವನು ಅಂತ ಕುರ್ಆನ್ ಅವರನ್ನು ಪರಿಚಯಿಸ್ತದೆ. ಬಹಳ ಕರುಣಾಮಯ್ಯ ಆತ ಕರುಣಾನಿಧಿ, ಕರುಣೆ ಇರುವವನು, ರಬ್ಬುಲ್ ಆಲಮೀನ್ ಅಂತವನನ್ನು ಪ್ರವಾದಿ ಮುಹಮ್ಮದರು ಜಗತ್ತಿಗೆ ಪರಿಚಯಿಸಿದರು. ಅವ ಜಾತಿ ನೋಡದೆ, ಧರ್ಮ ನೋಡದೆ ಎಲ್ಲರನ್ನು ಸಂರಕ್ಷಿಸುವ ದೇವ, ಎಲ್ಲರನ್ನು ಪ್ರೀತಿಸುವ ದೇವ, ಎಲ್ಲರನ್ನು ಕಾಪಾಡುವ ದೇವ. ಆದ್ದರಿಂದ ಈ ದೇವರ ವಿಶ್ವಾಸ, ದೇವ ವಿಶ್ವಾಸ, ಈ ದೇವರ ಕಲ್ಪನೆ, ಇದು ನಾವು ಹೆಚ್ಚು ಹೆಚ್ಚು ಸಮಾಜಕ್ಕೆ ಪರಿಚಯಿಸಬೇಕಾದ ಕಾಲ ಇದು. ಬದುಕಿನಲ್ಲಿ ನಾವು ಇನ್ನೊಬ್ಬರಿಗೆ ಕೊಡಬಹುದಾದ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಅಂತ ಕೇಳಿದರೆ ಪ್ರೀತಿಯಾಗಿದೆ. ಅದಕ್ಕಿಂತ ದೊಡ್ಡದು ನಿಮಗೆ ಯಾರಿಗೂ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಬದುಕಿನಲ್ಲಿ ನಮಗೆ ಸಿಗಬಹುದಾದ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಅಂತ ಕೇಳಿದರೆ ಪ್ರೀತಿ. ಅದಕ್ಕಿಂತ ಬೆಲೆ ಬಾಳುವುದು ನಮ್ಮ ಬದುಕಿನಲ್ಲಿ ಬೇರೆ ಯಾವುದಕ್ಕೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿ ಇರುವಾಗ ಭಾರ ಕಡಿಮೆ ಆಗ್ತದೆ ಅಂತ. ನಿಮಗೆ ಪ್ರೀತಿಸಲಿಕ್ಕೆ ಸಾಧ್ಯ ಆದರೆ ಮಾತ್ರ ಯಾರು ಯಾರಿಗೂ ಭಾರ ಆಗುವುದಿಲ್ಲ. ರೈಲ್ವೆ ಪ್ಲಾಟ್ಫಾರಂನಲ್ಲಿ 12 ವರ್ಷದ ಒಬ್ಬಳು ಹೆಣ್ಣು ಮಗಳು, ಅವಳಿಗಿಂತ 1 ವರ್ಷ ಪ್ರಾಯ ಕಡಿಮೆ, 10-11 ವರ್ಷ ಪ್ರಾಯದ ಒಬ್ಬ ಹುಡುಗನನ್ನು ಹೀಗೆ ಹೆಗಲ ಮೇಲೇರಿಸಿ ಕಷ್ಟಪಟ್ಟು ಟ್ರ್ಯಾಕ್ ದಾಡ್ತಾ ಇದ್ದಾಳೆ. ಒಂದು ಬಡ ಕುಟುಂಬದ ಹೆಣ್ಣು ಮಗಳು. ನಡೆದ ಘಟನೆ ಇದು. ಅವಳು ನಮ್ಮ ಹಾಗೆ ಶಾಲೆಗೆ ಹೋಗಿರುವ, ಕಾಲೇಜಿಗೆ ಹೋಗಿರುವ, ಡಿಗ್ರಿ ಇರುವ ಹೆಣ್ಣು ಮಗಳೇನಲ್ಲ. ರೈಲ್ವೆ ಪ್ಲಾಟ್ಫಾರಂನಲ್ಲಿ ಭಿಕ್ಷೆ ಬೇಡಿ ಬದುಕುವ ತಂದೆ ಮತ್ತು ತಾಯಿಯ ಮಗಳು. 12 ವಯಸ್ಸಿನ ಹೆಣ್ಣು ಮಗಳು ಒಂದು 10-11 ವಯಸ್ಸಿನ ತನ್ನ ಹುಡುಗನನ್ನು ಎತ್ತಿಕೊಂಡು ಹೆಗಲ ಮೇರೇರಿಸಿ ಬಹಳ ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ದಾಡ್ತಾ ಇದ್ದಾಳೆ. ಆಗ ನಮ್ಮಂತಹ ಒಬ್ಬ ವಿದ್ಯಾವಂತ ಆ ಹುಡುಗಿಯೊಂದಿಗೆ ಕೇಳಿದ್ರೆ, ಅಲ್ಲ ಮಗಳೇ, ನೀನು ಯಾಕೆ ಅವನನ್ನು ಹೀಗೆ ಎತ್ತಿಕೊಂಡು ಹೋಗ್ತಾ ಇದ್ದೀಯಾ? ಅವನನ್ನು ನಡೆಸಿಕೊಂಡು ಹೋಗಬಹುದಲ್ಲ, ಅವನು ನಿನಗೆ ಭಾರ ಆಗುವುದಿಲ್ಲವೇ ಅಂತ ಕೇಳ್ತಾನೆ. ಅವನು ನಿನಗೆ ಭಾರ ಆಗುವುದಿಲ್ಲವೇ ಅಂತ. ಆ ಹೆಣ್ಣು ಮಗಳು ತಿರುಗಿ ಆ ವ್ಯಕ್ತಿಯೊಂದಿಗೆ ಒಂದು ಉತ್ತರ ಕೊಡುತ್ತಾಳೆ. ನಾವೆಲ್ಲ ಎದೆಯಲ್ಲಿ ಬರೆದಿರ್ಬೇಕು ಯಾವಾಗಲೂ. ಆ ಹೆಣ್ಣು ಮಗಳು ಹೇಳಿದ್ದಳು, ಅವನಿಗೆ ಭಾರ ಆಗುವುದೇ, ಅವನನ್ನ ತಮ್ಮನಲ್ಲವೇ ಅಂತ ಹೇಳಿದಳು ಆ ಹೆಣ್ಣು ಮಗಳು. ನನ್ನ ತಮ್ಮ ನನಗೆ ಭಾರ ಆಗುವುದೇ ಅಂತ. ಅಂದ್ರೆ ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಯಾರು ಯಾರಿಗೂ ಭಾರ ಆಗುವುದಿಲ್ಲ. ಇವತ್ತು ಸಮಾಜದಲ್ಲಿ ನಾವು ಒಬ್ಬೊಬ್ಬರಿಗೆ ಭಾರ ಆಗ್ತಾ ಇದ್ದೇವೆ. ಯಾಕೆ? ಕಾರಣ ಏನು ಅಂತ ಕೇಳಿದ್ರೆ, ಪ್ರೀತಿ ಕಡಿಮೆಯಾದಾಗ, ನಂಬಿಕೆಯನ್ನು ಕಳಕೊಂಡು, ಕರುಣೆ ಇಲ್ಲದವರಾಗಿ ಎಲ್ಲರೂ ಎಲ್ಲರಿಗೆ ಭಾರ ಆಗುತ್ತೆ. ನಾನು ಹೇಳ್ತಾ ಇರುವುದು ಹಿಂದೂಗಳು ಮುಸ್ಲಿಮರಿಗೆ, ಮುಸ್ಲಿಮರು ಹಿಂದೂಗಳಿಗೆ, ನಮ್ಮ ಮಕ್ಕಳಿಗೂ ನಾವು ಭಾರ ಆಗ್ತಾ ಇದ್ದೇವೆ. ಪತಿಗೆ ಪತ್ನಿ, ತಂದೆ ತಾಯಿಯಂದಿರಿಗೆ ಮಕ್ಕಳು, ಎಲ್ಲರೂ ಎಲ್ಲರಿಗೆ ಭಾರ ಆಗುತ್ತಿರುವ ಒಂದು ಕಾಲದಲ್ಲಿ ದಾರ್ಶನಿಕರ ಚಿಂತನೆಗಳಿಂದ,
ಪ್ರವಾದಿಗಳ ಮಾರ್ಗದರ್ಶನಗಳಿಂದ, ಮಹಾಪುರುಷರುಗಳ ಪಾಠಗಳಿಂದ ಮಾತ್ರ ನಾವು ಬದುಕಿನ ದಾರಿಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಬಹಳ ಮೂಲಭೂತವಾದ ಶಿಕ್ಷಣ, ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಎಂಬುದು. ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು, ಒಬ್ಬ ದೇವ ಮಾತ್ರ ಇದ್ದಾನೆ ಅಂತ ಅವರು ಹೇಳಿದರು. ನಮ್ಮನ್ನೆಲ್ಲ ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಇಡೀ ಈ ಜಗತ್ತನ್ನು ಯೂನಿವರ್ಸ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಈ ಯೂನಿವರ್ಸ್ ನೆಲೆ ನಿಂತಿರುವುದೇ ಒಬ್ಬ ದೇವನಿದ್ದಾನೆ ಎಂಬ ವಿಶ್ವಾಸದ ಮೇಲೆ ಅಂತ. ಲೌಕಾನ ಫೀಹಿಮ ಆಲಿಹತುನ್ ಇಲ್ಲಲ್ಲಾಹು ಲಫಸದತ, ಒಂದಕ್ಕಿಂತ ಹೆಚ್ಚು ದೇವರುಗಳು ಸೃಷ್ಟಿಕರ್ತರು ಇರುತ್ತಿದ್ದರೆ ಈ ಸಿಸ್ಟಮ್ ಯಾವಾಗಲೇ ಹಾಳಾಗ್ತಾ ಇತ್ತು ಅಂತ, ಇದಿಷ್ಟು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ. ಅದರಿಂದ ಪ್ರವಾದಿಯವರು ಕಲಿಸಿಕೊಟ್ಟ ಬಹಳ ದೊಡ್ಡ ಸಂದೇಶ ನಿಮಗೊಬ್ಬ ದೇವನಿದ್ದಾನೆ ಎಂಬುದು. ನಿಮಗೊಬ್ಬ ದೇವನಿದ್ದಾನೆ ಅಂದರೆ ಅದರ ಅರ್ಥ ಏನು? ಇಡೀ ಜಗತ್ತಿನಲ್ಲಿ ಎಷ್ಟು ಕೋಟಿ ಜನರು ನೀವು ಬದುಕುತ್ತಾ ಇದ್ದೀರಾ, ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು. ಅದು ಹಿಂದೂಗಳಿರಲಿ, ಮುಸ್ಲಿಮರಿರಲಿ, ಧರ್ಮ ಬೇಡ ಎಂದು ಹೇಳುವವನೇ ಇರಲಿ, ಯಾರೇ ಇರಲಿ, ನಿಮ್ಮನ್ನೆಲ್ಲ ಸೃಷ್ಟಿಸಿರುವ ದೇವ ಒಬ್ಬ. ಆದ್ದರಿಂದ ನಿಮ್ಮ ಮಧ್ಯೆ ಒಂದು ಸಂಬಂಧ ಇದೆ. ನಮ್ಮನ್ನೆಲ್ಲ ಸೃಷ್ಟಿಸಿರೋ ದೇವ ಒಬ್ಬ ಅಂತ ನಾವು ಒಪ್ಪಿಕೊಳ್ಳುವುದಾದರೆ ಅದು ನಮ್ಮ ಹೃದಯವನ್ನು ವಿಶ್ವದಷ್ಟು ವಿಶಾಲಗೊಳಿಸ್ತದೆ. ಯಾಕೆಂದರೆ ನನಗೆ ಗೊತ್ತಿದೆ, ಎಲ್ಲರನ್ನು ಸೃಷ್ಟಿಸಿದ ದೇವ ಒಬ್ಬನೇ ಆಗಿದ್ದರೆ ಈ ಜಗತ್ತಿನಲ್ಲಿ ನಾವೆಲ್ಲರೂ ಸಹೋದರರು ಮತ್ತು ಸಹೋದರಿಯರು ಮಾತ್ರ. ನಮ್ಮ ಧರ್ಮಗಳೆಲ್ಲ ಬೇರೆ ಬೇರೆ ಇರ್ಬೋದು, ನಮ್ಮ ನಂಬಿಕೆಗಳು, ಆಚಾರಗಳು, ವಿಚಾರಗಳೆಲ್ಲ ಬೇರೆ ಬೇರೆ ಇರ್ಬೋದು. ಆದರೆ ನಮ್ಮನ್ನೆಲ್ಲ ಒಬ್ಬನೇ ದೇವ ಸೃಷ್ಟಿಸಿದ್ದರೆ ನಮ್ಮ ಮಧ್ಯೆ ಒಂದು ಸಂಬಂಧ ಇದೆ. ಅದೇನೆಂದರೆ ನಾವೆಲ್ಲರೂ ಸಹೋದರರು ಮತ್ತು ಸಹೋದರಿಯರು ಎಂಬ ಸಂಬಂಧ. ಇದು ಈ ಜಗತ್ತಿಗೆ ಪ್ರವಾದಿಯವರು ಕಲಿಸಿಕೊಟ್ಟ ಬಹಳ ಉದಾತ್ತವಾದ ಸಂದೇಶ. ಅದೇ ರೀತಿ ಪ್ರವಾದಿಯವರು ಮಾನವ ಸಮಾನತೆಯ ಪಾಠ ಕಲಿಸಿಕೊಟ್ಟರು 6ನೇ ಶತಮಾನದಲ್ಲಿ. ಇವತ್ತಿಗೂ ಮಾನವ ಸಮಾನತೆಯನ್ನು ಒಪ್ಪಿಕೊಳ್ಳಿಲ್ಲ. ಇವತ್ತಿಗೂ ಜಗತ್ತಿನಲ್ಲಿ ಉಚ್ಚ ನೀಚತೆ ಇದೆ. ಜನಾಂಗೀಯತೆ ಎಂಬುದು ಇವತ್ತಿಗೂ ಜಗತ್ತಿನ ಸಮಸ್ಯೆ. ಯಾಕೆ ಜಗತ್ತಿನಲ್ಲಿ ರಕ್ತಪಾತ ನಡೀತಾ ಇದೆ ಅಂತ ಕೇಳಿದರೆ, ಯಾಕೆ ಅನ್ಯಾಯ, ಹಿಂಸೆ, ಯುದ್ಧ ನಡೀತಾ ಇದೆ ಅಂತ ಕೇಳಿದರೆ, ಜನಾಂಗೀಯತೆ. ಗಾಜಾದಲ್ಲಿ ಕಳೆದ 2 ವರ್ಷಗಳಿಂದ ನರಹತ್ಯೆ ನಡೀತಾ ಇದೆ. ಗಾಜಾದ ಒಂದು ಜನತೆಯನ್ನು 20 ಲಕ್ಷ ಜನರನ್ನು ಹಸಿವಿಗೆ ದೂಡುವುದು. ಜಗತ್ತಿನಲ್ಲಿ ಎಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಗಳುಂಟಾದರೆ ಎಲ್ಲ ಬ್ಯಾರಿಕೇಡ್ಗಳನ್ನು ತೊಡೆದು ಹಾಕಿ ಎಲ್ಲ ದೇಶಗಳು ಅಲ್ಲಿಗೆ ಸಹಾಯಕ ಹಸ್ತ ಚಾಚುತ್ತವೆ. ಜಗತ್ತಿನ ನಿಯಮ ಅದು. ಎಲ್ಲಿಯಾದರೂ ಭೂಕಂಪ ಆಯಿತು, ಪ್ರಕೃತಿ ವಿಕೋಪ ಆಯಿತು, ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕಿ ಇಡೀ ಜಗತ್ತು ಅವರ ನೋವಿಗೆ ಸ್ಪಂದಿಸ್ತದೆ. ಆದರೆ ಗಾಜಾದಲ್ಲಿ 20 ಲಕ್ಷ ಮಕ್ಕಳು, ಮನುಷ್ಯರು ಹಸಿವಿನಿಂದ ನರಳುವಾಗ ಜಗತ್ತು ಮಾತಾಡುವುದೇ ಇಲ್ಲ. ಅವರ ಹಸಿವಿನ ಬಗ್ಗೆ ಜಗತ್ತು ಚರ್ಚೆ ಮಾಡುವುದಿಲ್ಲ. ನಾನು ಹೇಳ್ತಾ ಇರುವುದು, ಗಾಜಾದ ಮೇಲೆ ಯುದ್ಧ ಸಾರುವಾಗ ಇಸ್ರೇಲ್ನ ವಿದೇಶ ಸಚಿವರು ಒಂದು ಮಾತು ಹೇಳಿದ್ರು, ನಾವು ಯುದ್ಧ ಮಾಡುತ್ತಾ ಇರುವುದು ಎನಿಮಲ್ಸ್ಗಳೊಂದಿಗೆ ಅಂತ. ನಾವು ಯುದ್ಧ ಮಾಡಲಿಕ್ಕೆ ಹೊರಟಿರುವುದು ಎನಿಮಲ್ಸ್ಗಳೊಂದಿಗೆ, ಪ್ರಾಣಿಗಳೊಂದಿಗೆ ಅಂತ. ಅಂದರೆ ಜನಾಂಗೀಯತೆ ನಮಗಿಂತ ಶ್ರೇಷ್ಠ, ಅನ ಖೈರು ಮಿನ್ಹು ಅಂತ ಕುರಾನ್ನಲ್ಲಿ ಎಲ್ಲ ಕ್ರೈಮಿನ ಬ್ಯಾಕ್ಗ್ರೌಂಡ್ ಕುರಾನ್ ವಿವರಿಸುವುದು. ಅನ ಖೈರು ಮಿನ್ಹು, ನಾನು ನಿನಗಿಂತ ಶ್ರೇಷ್ಠ. ಪ್ರಾಸ್ತಾವಿಕ ಮಾತುಗಳಲ್ಲಿ ವಿದ್ಯಾದರ್ಶಕಿ ಅವರು ಹೇಳಿದ್ರಲ್ಲ, ನಾನು ಶ್ರೇಷ್ಠ. ಇವತ್ತಿಗೂ ನೋಡಿ, ಪಾಶ್ಚಾತ್ಯ ಜಗತ್ತಿನವರಿಗೆ ನಾವು ಮತ್ತು ಆಫ್ರಿಕಾದ ಜನರು ಸಮಾನರು ಅಂತ ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಸಾಧ್ಯ ಇಲ್ಲ. ಒಬ್ಬ ಕ್ಯಾಪಿಟಾಲಿಸ್ಟ್ ವ್ಯಕ್ತಿ, ಆ ಕ್ಯಾಪಿಟಾಲಿಸ್ಟ್ ಮತ್ತು ಒಬ್ಬ ಕೂಲಿ ಕಾರ್ಮಿಕ ನಾವು ಸಮಾನರು ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಜಗತ್ತಿಗೆ ಖಂಡಿತ ಸಾಧ್ಯ ಇಲ್ಲ. ಬಿಳಿಯರು ಮತ್ತು ಕರಿಯರು ಸಮಾನ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲೂ ಜಗತ್ತು ಸಿದ್ಧ ಆಗಲಿಲ್ಲ. 6ನೇ ಶತಮಾನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಸಮಾನತೆಯ ಬಗ್ಗೆ ಹೇಳಿಕೊಟ್ರು. ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್ ಅಂತ ಹೇಳಿದ್ರು. ಬಾಚಣಿಗೆಯ ಹಲ್ಲುಗಳಂತೆ ನೀವು ಸಮಾನರು ಅಂತ ಹೇಳಿದ್ರು. ಬಾಚಣಿಗೆಯ ಹಲ್ಲುಗಳಂತೆ ನೀವು ಸಮಾನರು. ಖೈರುನ್ನಾಸಿ ಅಂಫಾಹುಂ ಲಿನ್ನಾಸ್ ಅಂತ ಹೇಳಿದ್ರು. ನಿಮ್ಮ ಪೈಕಿ ಶ್ರೇಷ್ಠ ಮನುಷ್ಯರು ಯಾರು? ಯಾರು ಜನರಿಗೆ ಹೆಚ್ಚು ಪ್ರಯೋಜನಕಾರಿಗಳಾಗ್ತಾರೋ, ಯಾರು ಜನರಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವರು ಮಾತ್ರ ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠ ಮನುಷ್ಯರು. ಅಹಬ್ಬನ್ನಾಸಿ ಇಲಲ್ಲಾಹಿ ಅಂಫಾಹುಂ ಲಿನ್ನಾಸ್ ಅಂತ ಹೇಳಿದ್ರು. ನಿಮ್ಮಲ್ಲಿ ದೇವ ಬಹಳ ಇಷ್ಟಪಡುವ ಮನುಷ್ಯರು ಯಾರೆಂದರೆ ಯಾರು ಜನರಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವರು ಅಂತ. ಆದ್ದರಿಂದ ಪ್ರವಾದಿಯವರು ಕಲಿಸಿಕೊಟ್ಟ ಸಂದೇಶ ಏನೆಂದರೆ, ನೀವು ದೇವ ಭಯ ಎಂಬುದು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇರಬೇಕು. ನನಗೊಬ್ಬ ದೇವನಿದ್ದಾನೆ ಎಂಬ ಸತ್ಯ, ಒಬ್ಬ ದೇವ ನನ್ನನ್ನು ನೋಡ್ತಾ ಇದ್ದಾನೆ ಎಂಬ ವಾಸ್ತವಿಕತೆ ಇದೆಯಲ್ಲ,
ಅದು ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಆ ವಿಶ್ವಾಸ ಬಹಳ ಬಹಳ ಭದ್ರವಾಗಿರುವುದಾದರೆ ಈ ಜಗತ್ತಿನ ಎಲ್ಲ ಮನುಷ್ಯರು ಒಂದೇ ಮಾನವ ಕುಲ. ಪ್ರವಾದಿಯವರು ಕಲಿಸಿಕೊಟ್ಟದ್ದು ಏಕದೇವ ಮತ್ತು ಏಕ ಮಾನವ ಕುಲ ಎಂಬುದು. ಒಬ್ಬ ದೇವ ಮತ್ತು ಇಡೀ ಮಾನವ ಕುಲ ಸಹೋದರರು ಮತ್ತು ಸಹೋದರಿಯರು. ಆದ್ದರಿಂದ ಆ ದೇವ ವಿಶ್ವಾಸದ ಮೂಲಕ ಪ್ರವಾದಿಯವರು ಕಲಿಸಿಕೊಟ್ಟದ್ದು, ದೇವ ನಿಮ್ಮನ್ನು ಇಷ್ಟಪಡಬೇಕಾದರೆ, ದೇವ ನಿಮ್ಮನ್ನು ಪ್ರೀತಿಸಬೇಕಾದರೆ ಜನರ ಮೂಲಕ ಮಾತ್ರ, ಮನುಷ್ಯರ ಮೂಲಕ ಮಾತ್ರ ನಿಮಗೆ ದೇವನಿಗೆ ನಿಕಟರಾಗಲಿಕ್ಕೆ ಸಾಧ್ಯ. ಮನುಷ್ಯರಿಗೆಲ್ಲ ತೊಂದರೆ ಕೊಟ್ಟು, ಮನುಷ್ಯರನ್ನೆಲ್ಲ ದ್ವೇಷಿಸಿ, ಮನುಷ್ಯರ ಮಧ್ಯೆ ವಿಭಜನೆಯನ್ನು ಸೃಷ್ಟಿಸಿ, ಮನುಷ್ಯರಿಗೆ ತೊಂದರೆ ಕೊಟ್ಟು, ಹಾಗೆ ಯಾವುದೋ ಒಂದು ದೇವ ವಿಶ್ವಾಸ, ಯಾವುದೋ ಒಂದು ಆಧ್ಯಾತ್ಮಿಕತೆ, ಅದು ಬಹಳ ದೊಡ್ಡ ಸುಳ್ಳದು, ಬಹಳ ದೊಡ್ಡ ಸುಳ್ಳದು. ಮನುಷ್ಯರನ್ನು ಪ್ರೀತಿಸದೆ, ಮನುಷ್ಯರನ್ನು ಗೌರವಿಸದೆ, ಯಾರೇ ಇರಲಿ ಜಗತ್ತಿನಲ್ಲಿ, ಯಾವ ಧರ್ಮದ, ಯಾವ ಜಾತಿಯ, ಯಾವ ಪಕ್ಷದ, ಯಾವ ಪಂಗಡದ ಯಾರೇ ಇರಲಿ, ಮನುಷ್ಯರನ್ನು ಪ್ರೀತಿಸದೆ, ಮನುಷ್ಯರನ್ನು ಗೌರವಿಸದೆ, ಮನುಷ್ಯರ ನೋವಿಗೆ ಸ್ಪಂದಿಸದೆ ದೇವನನ್ನು ತಲುಪಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಎಂಬ ಬಹಳ ಮೂಲಭೂತವಾದ ಶಿಕ್ಷಣವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟರು. ಹೀಗೆ ಬದುಕಿನಲ್ಲಿ ಧಾರಾಳ ವ್ಯಾಲ್ಯೂಸ್ಗಳಿರುವ ಬದುಕು ಧಾರಾಳ ವ್ಯಾಲ್ಯೂಸ್ಗಳಿಂದ ಕೂಡಿರಬೇಕು. ಹಾಗೆ ವ್ಯಾಲ್ಯೂಸ್ಗಳು ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದ್ದರೆ ನಿಮಗೆ ಆತ್ಮಬಲ ಇರ್ತದೆ. ಯಾರು ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಆ ವ್ಯಾಲ್ಯೂಸ್ಗಳಿಲ್ಲ ಅವರನ್ನೆಲ್ಲರೂ ನಿಂದಿಸ್ತಾರೆ. ಅವರು ಯಾವಾಗಲೂ ಭಯದೊಂದಿಗೆ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದ್ರೆ ನಿಮಗೆ ಭಯ ಎಂಬುದೇ ಇರುವುದಿಲ್ಲ. ಬಹಳ ಧೈರ್ಯದಿಂದ ನಾವು ಬದುಕುತ್ತೇವೆ. ಆದ್ದರಿಂದ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಕಲಿಸಿಕೊಟ್ಟ ಪಾಠ, ಬದುಕು ಬಹಳ ವ್ಯಾಲ್ಯೂಸ್ಗಳಿಂದ ಕೂಡಿರಬೇಕು. ಇಂಟರ್ನಲ್ ಆಡಿಟಿಂಗ್ ಅಂತ ಒಂದಿದೆ, ಆಂತರಿಕ ಸ್ವಚ್ಛತೆ ಇದೆಯಲ್ಲ, ಬಹಳ ಮುಖ್ಯ. ಪ್ರವಾದಿಯವರು ಅತಿ ಹೆಚ್ಚು ಒತ್ತು ಕೊಟ್ಟಿರುವ ವಿಷಯ ನಿಮ್ಮ ಆಂತರಿಕ ಸ್ವಚ್ಛತೆ. ನೀವಂತ ಆಂತರಿಕವಾಗಿ ಬಹಳ ಸ್ವಚ್ಛವಾಗಿರಬೇಕು. ಅಲ್ಲಿ ಮಾಲಿನ್ಯಗಳಿರಬಾರ್ದು, ಅಲ್ಲಿ ಕಳಂಕಗಳಿರಬಾರ್ದು. ಹಾಗೆ ಆಂತರಿಕ ಸ್ವಚ್ಛತೆಯಿಂದ ಕೂಡಿದ ಬದುಕು ಸಾಗಿಸುವುದಾದರೆ ಖಂಡಿತವಾಗಿ ಈ ಸಮಾಜದಲ್ಲಿ ಎಲ್ಲರ ಆಂತರಿಕ ಸ್ವಚ್ಛತೆ ಎಂಬುದು ಇರುವುದಾದರೆ, ನಮ್ಮ ಮನಸ್ಸು ನಮ್ಮೆಲ್ಲರ ಸಮಸ್ಯೆ ಏನಂದ್ರೆ ನಮ್ಮ ಮನಸ್ಸು ಇವತ್ತು ಮಲಿನಗೊಂಡಿದೆ. ಆದ್ದರಿಂದಲೇ ಈ ಅನಾಹುತಗಳೆಲ್ಲ ನಡೀತಾ ಇರುವುದು. ನಮ್ಮ ಮನಸ್ಸು ಸ್ವಚ್ಛವಾದರೆ, ಮನಸ್ಸು ಶುದ್ಧವಾದರೆ ಈ ಜಗತ್ತಿನಲ್ಲಿ ಯಾವ ಸಮಸ್ಯೆಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ನಾವೇ ಸೃಷ್ಟಿ ಮಾಡಿದ್ವಿ, ಬೇರೆ ಯಾರು ಬಂದು ಮಾಡಿದ್ದಲ್ಲ, ಬೇರೆ ಯಾರು ಆಕಾಶದಿಂದ ಬಂದು ಸಮಸ್ಯೆ ಸೃಷ್ಟಿಸಿರಲಿಲ್ಲ. ಎಲ್ಲ ಸಮಸ್ಯೆಗಳನ್ನು ನಾವೇ ಮಾಡಿದ್ವಿ. ನಮ್ಮ ಮನಸ್ಸು ಮಲಿನವಾದಾಗ ಬದುಕಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ನಾವು ಇಡೀ ಜಗತ್ತನ್ನು ಹಾಳು ಮಾಡಿದ್ದೇವೆ. ಆದ್ದರಿಂದ ಈ ಜಗತ್ತಿಗೆ ಎಲ್ಲ ದಾರ್ಶನಿಕರು ಕಲಿಸಿಕೊಟ್ಟ ಆ ಸ್ವಚ್ಛತೆಯ, ಹೊಣೆಗಾರಿಕೆಯ ಪ್ರಜ್ಞೆಯ, ನನಗೆ ದೇವನಿದ್ದಾನೆ, ನನ್ನ ದೇವನನ್ನು ನೋಡ್ತಾ ಇದ್ದಾನೆ ಎಂಬ ಎಚ್ಚರಿಕೆಯ ಬದುಕಿದೆಯಲ್ಲ, ಆ ಬದುಕಿನಿಂದ ಮಾತ್ರ ಯಶಸ್ಸಿನ ಮಾರ್ಗ, ಸಂತೋಷದ ನೆಮ್ಮದಿಯ ಬದುಕು, ಒಂದು ಆರೋಗ್ಯಪೂರ್ಣ ಸಮಾಜ ಇದು ಕಟ್ಟಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಬಹಳ ಜೋರಾಗಿ ಮಾತಾಡಬೇಕು, ಈ ವಿಷಯಗಳನ್ನೆಲ್ಲ ಬಹಳ ಗಟ್ಟಿಯಾಗಿ ಮಾತಾಡಬೇಕು ಮತ್ತು ಸಮಾಜಕ್ಕೆ ಬಹಳ ಜೋರಾಗಿ ಹೇಳಿಕೊಡಬೇಕು. ಈ ನಿಟ್ಟಿನಲ್ಲಿ ಈ ಅಭಿಯಾನ ಇನ್ನಷ್ಟು ನಮ್ಮನ್ನು ನಿಕಟಗೊಳಿಸಲು, ಮತ್ತಷ್ಟು ಸಮಾಜದ ಅಲ್ಲಿ ಆರೋಗ್ಯಪೂರ್ಣ ಚರ್ಚೆ ನಡೆಯಲು ಈ ಅಭಿಯಾನ ಪ್ರೇರಣೆಯಾಗಲಿ. ಅದಕ್ಕೆ ಈ ಕಾರ್ಯಕ್ರಮ ಕೂಡ ಒಂದು ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಸ್ತಾ ನಿಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಧರ್ಮ ಮತ್ತು ಈ ವಿಚಾರ ವಿನಿಮಯದ ಈ ಒಂದು ಸುಸಂದರ್ಭ, ಯಾವುದೇ ವಿಚಾರ ಮಾಷ್ಟು ಮಾತಾಡಿ ಅಂತ. ಈಗ ಈ ಧರ್ಮದ ವಿಚಾರ ಮಾತಾಡಲಿಕ್ಕೆ ದೊಡ್ಡ ಹೆದರಿಕೆ ಆಗುವಂಥ ಒಂದು ಸಂದರ್ಭದಲ್ಲಿ, ಕಾಲಘಟ್ಟದಲ್ಲಿ ನಾವು ಬರ್ತಾ ಇದ್ದೇವೆ. ಜಮಾತೆ ಇಸ್ಲಾಮಿ ಹಿಂದೆ ಉಳ್ಳಾಲ ಮತ್ತು ಹೊಸ ಕುರಲ್ ಬಳಗ ಇದರ ಜಂಟಿ ಆಶ್ರಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಉಂಟು. ಇದು ಭಾಷಣ ಮಾಡುವಂತಹ ಒಂದು ಕಾರ್ಯಕ್ರಮ ಅಲ್ಲ. ಪರಸ್ಪರ ನಾವು ನಮ್ಮ ವಿಚಾರ ವಿನಿಮಯ ಮಾಡಿಕೊಂಡು ಎಲ್ಲಿ ನಾವು ತಪ್ಪಿದ್ದೇವೆ, ಅದನ್ನು ಹೇಗೆ ನಾವು ಸರಿಪಡಿಸಬಹುದು ಎನ್ನುವುದರ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ತಿಳಿದವರೆಲ್ಲ ಇಲ್ಲಿ ಸೇರಿಕೊಂಡಿದ್ದೀರಿ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ, ಇದು ಮೆಚ್ಚಬೇಕಾದದ್ದು. ಆದರೆ ನಾವೆಲ್ಲರೂ ಕೂಡ ಒಂದು ವಿಚಾರವನ್ನು ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಒಂದು, ಭಾರತ ಎನ್ನುವಂಥದ್ದು ಒಂದು ಪುಣ್ಯ ಭೂಮಿ. ಅದು ಈ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ ಎನ್ನುವಂತಹದ್ದೇ ಒಂದು ನಮ್ಮ ಭಾಗ್ಯ ಅಂತ ನಮಗೆಲ್ಲರಿಗೂ ಕೂಡ ಅದು ಗೊತ್ತಿರಬೇಕು. ಅದರ ಬಗ್ಗೆ ನಮಗೆ ಅಭಿಮಾನ ಇಲ್ಲ ಅಂತಂದರೆ ನಾವು ಇಂಥ ವಿಚಾರಗೋಷ್ಠಿ ಎಷ್ಟು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತೊಂದು, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಕೊಟ್ಟಂಥ ತಂದೆ ತಾಯಿಗಳ ಬಗ್ಗೆ ನಮಗೆ ನೆನಪಿಲ್ಲ ಅಂತಾದರೆ ನಾವು ಎಂಥದ್ದು ಮಾಡಿದರೂ ಕೂಡ ಏನು ಪ್ರಯೋಜನ ಇಲ್ಲ ಎನ್ನುವಂಥದ್ದು ನನ್ನ ಮತ್ತೊಂದು ಅಭಿಪ್ರಾಯ.
ನಾವು ಎಷ್ಟೇ ವಿದ್ಯೆ ಪಡೆದರೂ ಕೂಡ ಈಗ ವಿದ್ಯೆಗೆ ಏನು ತೊಂದರೆ ಇಲ್ಲ, ಎಷ್ಟೇ ದೊಡ್ಡ ಪದವಿಯನ್ನು ಪಡಲಿಕ್ಕೆ ನಾವು ಪಡೀತಾ ಇದ್ದೇವೆ, ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ವಿದ್ಯೆಯ ಜೊತೆಗೆ ಸಂಸ್ಕಾರ ಇಲ್ಲ, ಅದು ನಮ್ಮ ಕೊರತೆ. ಈಗ ಆ ಸಂಸ್ಕಾರವನ್ನು ಸೇರಿಸಿಕೊಳ್ಳಬೇಕು. ನಾವು ಮನುಷ್ಯರಿದ್ದೇವೆ, ಮನುಷ್ಯತ್ವದ ಕೊರತೆ ಉಂಟು. ಇದು ನಾವು ಸೇರಿಸಿಕೊಳ್ಳಬೇಕಾದಂಥ ಒಂದು ವಿಚಾರ ಆಗಿದೆ. ಆದ ಕಾರಣ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು, ಮನುಷ್ಯತ್ವವನ್ನು ಏನು ಮಾಡ್ಕೊಳ್ಳುವಂಥದ್ದು, ಅದನ್ನು ಅಳವಡಿಸಿಕೊಂಡು ನಾವು ಮನುಷ್ಯರಾಗಿ ಬದುಕುವಂಥದ್ದು ಈಗಿನ ಬಹಳ ಅಗತ್ಯದ ಒಂದು ವಿಚಾರ. ಇನ್ನು ನಾವು ನೆನಪು ಮಾಡಬೇಕು, ಡಾಕ್ಟರ್ ರಾಧಾಕೃಷ್ಣನ್ರವರ ಜನ್ಮದಿನ ಇಂದು. ಡಾಕ್ಟರ್ ರಾಧಾಕೃಷ್ಣನ್ರವರು ಈ ಬಗ್ಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಬಹಳ ದುಃಖದ ವಿಚಾರವನ್ನು ಹೇಳಿದ್ದಾರೆ. ಏನು ಅಂತಂದರೆ, ಆ ಕಾಲದಲ್ಲಿ ಭಾರತೀಯರಾದ ನಾವು ನಮ್ಮ ಧರ್ಮಕ್ಕೋಸ್ಕರ ಏನು ಬೇಕಾದರೂ ನಾವು ಮಾಡ್ತೇವೆ, ಎಷ್ಟು ಹೋರಾಟವನ್ನಾದರೂ ನಾವು ಮಾಡ್ತೇವೆ, ನಾವು ಧರ್ಮಕ್ಕೋಸ್ಕರ ನಮ್ಮ ಜೀವವನ್ನು ಕೊಡಲಿಕ್ಕೂ ನಾವು ತಯಾರಿದ್ದೇವೆ. ಆದರೆ ಧರ್ಮ ಅಂದರೆ ಏನು, ಅದರ ಒಳಗಿರುವಂತಹ ನಿಜವಾದ ಮೌಲ್ಯ ಏನು ಎನ್ನುವುದನ್ನು ನಾವು ಯಾರೂ ಕೂಡ ಇಂದು ಅರ್ಥೈಸಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡುತ್ತಾ ಇಲ್ಲ ಎನ್ನುವಂಥದ್ದು. ಹಬ್ಬಗಳನ್ನು ನಾವು ಬೇಕಾದಷ್ಟು ಆಚರಿಸ್ತೇವೆ, ಎಲ್ಲ ಮತಾವಲಂಬಿಗಳು ಕೂಡ ಇದನ್ನು ಹಬ್ಬವನ್ನು ಆಚರಿಸ್ತಾರೆ. ಆದರೆ ಹಬ್ಬದೊಟ್ಟಿಗಿರುವಂತಹ ಆ ಒಳ್ಳೆಯ ಮೌಲ್ಯಗಳೇನಿದೆ ಅದನ್ನು ನಾವು ಅರ್ಥೈಸಿಕೊಂಡು ನಮ್ಮ ಬದುಕಿನಲ್ಲಿ ಉಪಯೋಗ ಮಾಡ್ತಾ ಇಲ್ಲ. ಇದು ನಮ್ಮಲ್ಲಿರುವಂಥ ಸಮಸ್ಯೆ. ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬೇಕಾಗಿದ್ದರೆ, ಈಗ ತಾನೇ ಇವರು ಹೇಳಿದರೆ ಏನು ಅಂತಂದರೆ, ಈಗ ಪ್ರವಾದಿ ಮಹಮ್ಮದರು ಹೇಳಿದ್ದಾರೆ, ಈ ಪ್ರವಾದಿ ಮಹಮ್ಮದರಿರಲಿ ಅಥವಾ ಈ ನಮ್ಮ ಯೇಸು ಕ್ರೈಸ್ತರಿರಲಿ ಅಥವಾ ನಮ್ಮ ಋಷಿ ಮುನಿಗಳೆಲ್ಲ ಯಾರೇ ಇರಲಿ, ಎಲ್ಲರೂ ಯಾವಾಗ ಈ ಧರ್ಮವನ್ನು ಎತ್ತಿ ಹಿಡಿದದ್ದು ಅಂತಂದರೆ, ಅಧರ್ಮದ ಕಡೆಗೆ ಹೋದಾಗ, ಮನುಷ್ಯರು ಅನ್ಯಾಯವನ್ನು ಮಾಡ್ತಾ ಇದ್ದಾಗ, ಮನುಷ್ಯರು ವ್ಯಭಿಚಾರವನ್ನು ಮಾಡ್ತಾ ಇದ್ದಾಗ, ಭ್ರಷ್ಟಾಚಾರಿಗಳಾಗಿದ್ದಾಗ, ಕೊಲೆಗಡುಕರಾಗಿದ್ದಾಗ, ಇಲ್ಲಿ ಈ ಭೂಮಿಯಲ್ಲಿ ಮನುಷ್ಯರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಎನ್ನುವಂತಹ ಒಂದು ಕಾಲ ಒಂದಿತ್ತು. ಆ ಕಾಲದ ಸಂದರ್ಭದಲ್ಲಿ ಈ ಧರ್ಮ ಬೋಧನೆಯನ್ನು ಅವರು ಮಾಡಿದ್ರು. ಆ ಧರ್ಮ ಅಂದರೆ ಅದು ಬದುಕಿನ ಮೌಲ್ಯಗಳು. ಆ ಬದುಕಿನ ಮೌಲ್ಯಗಳನ್ನು ನಾವು ಅರಿತುಕೊಂಡು ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಬದುಕದೇ ಇದ್ದರೆ ನಾವು ಧರ್ಮವನ್ನು ಪಾಲನೆ ಮಾಡಿದಾಗೆ ಆಗುವುದಿಲ್ಲ. ಇದು ಮುಖ್ಯವಾದಂಥ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಅಂದರೆ, ನನ್ನ ಸಲಹೆ ಅಂತಂದರೆ, ನಾವು ಮೊದಲಾಗಿ ನಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಳಬೇಕು. ಮನಸ್ಸು ಸರಿ ಇರಬೇಕು. ನಾನು ಯಾವಾಗಲೂ ಪಬ್ಲಿಕ್ ಫಂಕ್ಷನ್ನಲ್ಲಿ ಹೇಳೋದುಂಟು, ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿಲ್ಲ ಅಂತಾಗಿದ್ದರೆ ನಾವು ಎಷ್ಟೇ ಕಾರ್ಯಕ್ರಮಗಳನ್ನು ಎಂಥದ್ದು ಮಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ. ಈಗ ನಾವೆಲ್ಲ ಇಲ್ಲಿ ಮಾತಾಡಿ ಹೋಗ್ತೇವೆ, ಮತ್ತೊಂದು ಕಡೆಯಲ್ಲಿ ನಾವು ಬೇರೆ ಒಂದು ಕೆಲಸವನ್ನು ಮಾಡ್ತೇವೆ ಅಂತಾದರೆ, ನಾವು ಹಿಂದೂಗಳು ಮುಸಲ್ಮಾನರು ಅಂತ ನಾವು ಕಚ್ಚಾಟ ಮಾಡಿ ದೇಶ ಕಟ್ಟಿಕೊಂಡು ಹೋಗ್ತೇವೆ ಅಂತಂದರೆ ಏನು ಅದರ ಪ್ರಯೋಜನ? ಆಗ ಆಗಬಾರ್ದು. ಮೊದಲು ನಾವು ಮನಸ್ಸನ್ನು ಸರಿಪಡಿಸಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಇರಬೇಕು. ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ದು. ಸತ್ಯ ಅಂದರೆ ಏನು? ಗಾಂಧಿ ಸತ್ಯ ಅಂದರೆ ಏನು? ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು, ಹೇಳಿದ್ದನ್ನು ಹೇಳಿದ ಹಾಗೆ ಮಾಡಿ ತೋರಿಸುವುದೇ ಸತ್ಯ. ಆಗ ಇದ್ದದ್ದನ್ನು ಇದ್ದಾಗೆ ಹೇಳುವುದೇ ನಮಗೆ ಕಷ್ಟ ಆಗಿದೆ, ಹೇಳಿದ್ದನ್ನು ಮಾಡಿ ತೋರಿಸುವುದೇ ಈಗ ಕಷ್ಟ. ಆದರೆ ನಾವು ಆ ಸತ್ಯವನ್ನು ರಕ್ಷಣೆ ಮಾಡುವುದು ಹೇಗೆ? ಅದು ನಮ್ಮ ಸಮಸ್ಯೆ. ಆದ ಕಾರಣ ನಾವು ಮನಸ್ಸನ್ನು ಸರಿಪಡಿಸಿಕೊಂಡು ಅದರೊಟ್ಟಿಗೆ ಆ ಸತ್ಯವಂತರಾಗಿ, ಪ್ರಾಮಾಣಿಕರಾಗಿ, ಯಾವುದೇ ರೀತಿಯಾದಂತಹ ಒಂದು ದ್ವೇಷ ಭಾವನೆಯನ್ನು ಕಟ್ಟಿಕೊಳ್ಳದೆ, ಸಂಘರ್ಷಕ್ಕೆ ನಾವು ಅವಕಾಶವನ್ನು ಮಾಡಿಕೊಡದೆ, ನಾವು ಬದುಕಿದರೆ ನಾವು ಈ ಧರ್ಮವನ್ನು ಪಾಲನೆ ಮಾಡಿದಾಗ ಆಗ್ತದೆ ಎನ್ನುವಂಥದ್ದನ್ನು ಸಲಹೆ. ಮುಖ್ಯವಾಗಿ ಹೆಚ್ಚು ಮಾತಾಡಿ ಹೋಗುವುದಿಲ್ಲ. ಒಂದು ಪೂರ್ವಾಗ್ರಹ ಪೀಡಿತರಾಗಿರ್ತೇವೆ ನಾವು. ಪೂರ್ವಾಗ್ರಹ ಪೀಡಿತರು ಅಂತ ಇದ್ದಾರೆ. ಪೂರ್ವಾಗ್ರಹ ಪೀಡಿತರು ಅಂತಂದರೆ, ಮುಸಲ್ಮಾನರು ಹಿಂದೂ ಅಂತ ಅವನಿಗೆ ಹಿಂದಿನದ್ದನ್ನೆಲ್ಲ ಏನೋ ಕೆಟ್ಟ ಆಲೋಚನೆ ಮಾಡಿಕೊಂಡು ಹಿಂದುವನ್ನು ನೋಡುವಂಥದ್ದು. ಹಿಂದೂಗಳು ಮುಸಲ್ಮಾನರನ್ನು ಏನೋ ಒಂದು ಬ್ಯಾಕ್ಗ್ರೌಂಡ್ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು. ಕ್ರೈಸ್ತರು ಕೂಡ ಹಾಗೆ. ಆ ರೀತಿಯಲ್ಲಿ ಮಾಡಿದರೆ ಆ ಪೂರ್ವಾಗ್ರಹ ಪೀಡಿತರಾಗಿದ್ದಾಗ ಸಂಬಂಧ ಒಳ್ಳೆಯದಾಗುವುದು. ಇದನ್ನು ನಾವು ಸರಿಪಡಿಸಬೇಕು. ಒಂದು, ಸ್ವಾರ್ಥಿಗಳಾಗಿರಬಾರ್ದು. ನಮ್ಮ ಸ್ವಾರ್ಥಕ್ಕಾಗಿ ನಾವು ಹಿಂದೂಗಳನ್ನು, ಮುಸಲ್ಮಾನರನ್ನು, ಕ್ರೈಸ್ತರನ್ನು ಕಟ್ಟಿಕೊಳ್ಳುವಂತಹ ಕೆಲಸವನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ನಮ್ಮ ಸ್ವಾರ್ಥಕ್ಕಾಗಿ ಅದೇನಾಗ್ತದೆ ಅಂದರೆ, ಮುಂದಿನ ನಮ್ಮ ಯುವ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗ್ತದೆ, ಬಹಳ ತಪ್ಪು ದಾರಿಗೆ ನಮ್ಮ ಯುವ ಜನಾಂಗವನ್ನು ಕೊಂಡೋದಾಗೆ ಆಗ್ತದೆ. ಅದನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ಅದರ ಬದಲಿಗೆ ನಾವು ಧರ್ಮ ಅಂದರೆ ಅದು ಸತ್ಯ, ನ್ಯಾಯ, ನೀತಿ, ಆ ಕರುಣೆ, ಆ ಪ್ರೀತಿ, ಸಹಕಾರ, ಕಷ್ಟದಲ್ಲಿದ್ದವರಿಗೆ ನಾವು ಏನಾದರೂ ಸಹಕಾರ ಮಾಡುವುದೇ ಅದು ನಿಜವಾದ ಧರ್ಮ.
ಯಾರು ಆ ಧರ್ಮವನ್ನು ಪಾಲಿಸ್ತಾರ ಆ ಧರ್ಮವು ಅವರನ್ನು ರಕ್ಷಿಸ್ತದೆ ಎನ್ನುವಂಥ ಧರ್ಮವು ರಕ್ಷತಿ ರಕ್ಷಿತ ಅಂತ ಇದೆ, ಅದು ಅವರನ್ನು ಖಂಡಿತ ರಕ್ಷಿಸ್ತದೆ. ಅಂತಹ ಕೆಲಸಗಳು ಇಲ್ಲಿ ಈ ಒಂದು ವೇದಿಕೆಯ ಮೂಲಕ ನಡೆಯುತ್ತಾ ಇದೆ. ಈ ಒಂದು ಪ್ರವಾದಿ ಮುಹಮ್ಮದರ ಈ ಸಂದೇಶ ಈ ಸಮಾಜಕ್ಕೆ ಈ ಮೂಲಕ ಹೋಗಬೇಕು. ಆಗ ಏನಾಗ್ತದೆ ಅಂದರೆ ನಾವು ನಮ್ಮ ಸಮಾಜವನ್ನು ಸ್ವಲ್ಪ ಮಟ್ಟಿಗೆ ಸರಿ ಮಾಡುವಂತಹ ಕೆಲಸ ಮಾಡಬಹುದು. ಅದರ ಒಟ್ಟಿಗೆ ಎಲ್ಲ ಅದು ಮಸೀದಿಯಲ್ಲಿ ನಡೆಯತಕ್ಕಂತಹ ಶಿಕ್ಷಣ ಆಗ್ಬೋದು, ವಿದ್ಯಾಸಂಸ್ಥೆಗಳಲ್ಲಿ ನಡೆಯತಕ್ಕಂತಹ ಶಿಕ್ಷಣಗಳು ಇರ್ಬೋದು, ಅಥವಾ ಚರ್ಚ್ಗಳಲ್ಲಿ ನಡೀತಕ್ಕಂತಹ ಶಿಕ್ಷಣ ಇರ್ಬೋದು. ಅಲ್ಲಿಯ ಮಕ್ಕಳಿಗೆ ನಾವು ಧರ್ಮದ ಮೌಲ್ಯವನ್ನು ಹೇಳಿಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಅಲ್ಲಿ ನಾವು ಮಕ್ಕಳನ್ನು ಅವರನ್ನು ಟ್ರ್ಯಾಕ್ ತಪ್ಪಿಸಿ ಅವರನ್ನು ಮತ್ತೊಂದು ದಿಕ್ಕಿಗೆ ನಾವು ಕೊಂಡು ಹೋದೆವು ಅಂತಾದರೆ ಅದು ನಮ್ಮ ದೇಶಕ್ಕೆ ಬಹುದೊಡ್ಡ ಅನ್ಯಾಯ ಆಗ್ತದೆ. ಇದನ್ನು ಯಾವ ಜನಾಂಗದವರು ಕೂಡ ಮಾಡಬಾರ್ದು. ಮಕ್ಕಳನ್ನು ನಾವು ಸರಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಹೊರತು ಮಕ್ಕಳ ಮನಸ್ಸನ್ನು ತಿರುಗಿಸ್ತಕ್ಕಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬಾರ್ದು ಎನ್ನುವಂಥ ಸಂದೇಶ ಈ ವಿಚಾರ ವಿನಿಮಯದ ಮೂಲಕ ಸಮಾಜಕ್ಕೆ ಹೋಗಬೇಕು. ಎಲ್ಲ ಧರ್ಮೀಯರು ಇದನ್ನು ಗಮನದಲ್ಲಿ ಇರಿಸಿಕೊಳ್ಳುವಂತಹ ಬಹಳ ಅಗತ್ಯದ ಒಂದು ಕಾಲ ಇದಾಗಿದೆ. ಇದನ್ನು ನಾವು ಮಾಡಲೇಬೇಕು ಎನ್ನುವಂಥ ಮಾತಿನೊಂದಿಗೆ ಈ ಒಂದು ವಿಚಾರ ವಿನಿಮಯ ಇನ್ನಷ್ಟು ಮಂದಿ ಮಾತಾಡಲಿಕ್ಕಿದ್ದಾರೆ. ಆ ಸಲಹೆಗಳನ್ನು ಕೊಡಿ. ಯಾರು ಕೂಡ ಹೆದರಬೇಕಂತಿಲ್ಲ. ನ್ಯಾಯದ ಬಗ್ಗೆ, ಸತ್ಯದ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಯಾರು ಕೂಡ ಹೆದರಬೇಕಾಗಿಲ್ಲ. ಯಾಕೆಂದರೆ ಒಳ್ಳೆಯವರು ಅದನ್ನು ಮಾತಾಡದೇ ಇದ್ದರೆ ಇದಕ್ಕೆ ಒಂದು ದಾರಿ ಯಾವಾಗ ನಾವು ಹುಡುಕುವುದು? ಇದು ನಮ್ಮ ಸ್ಪಷ್ಟವಾದಂಥ ಸಂದೇಶ. ಆದ ಕಾರಣ ಈ ಸಂದೇಶ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಹೋಗಲಿ. ಎಲ್ಲರೂ ಕೂಡ ಕೆಟ್ಟವರೇನೂ ಅಲ್ಲ. 100ರಲ್ಲಿ 95 ಮಂದಿ ಒಳ್ಳೆಯವರಿದ್ದಾರೆ, 5 ಮಂದಿ ಕೆಟ್ಟವರಿದ್ದಾರೆ. ಆ ಕೆಟ್ಟವರನ್ನು ಸರಿಪಡಿಸುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡುವ ಎನ್ನುವಂಥ ಮಾತಿನೊಂದಿಗೆ ನಾನು ಈ ನಮ್ಮ ಗುರುಕುಲ ಒಂಜಿ ಪಾತೆರ್ ಭಾರಿ ಶೋಕದ ಪಾತೆರ್ ಇರ್ನ ಪಾತೆರದ ಬಕ್ಕ ಇಕ್ಕ ಪಾತೆರ್ಲ ಈಗ ಅರ್ಥ ಬರ್ಪುಜಿ ರೇಖೆಂಡ ಆರೊಂಜಿ ಕೆಲವೊಂಜಿ ಧರ್ಮದ ಮರ್ಮವನ್ನು ಬಂಡೇರು. ಧರ್ಮದ ಒಳ ಮರ್ಮ ಗೊತ್ತಿದ್ದ ಅಯ್ಯ ಮನುಷ್ಯ ಬದುಕದಿಲ್ಲ ವೇಸ್ಟ್ ರೇಖೆಂಡ ಅಯ್ಯ ಆಚರಣೆ ಮಲ್ಪುನ ಮಾತ್ರ ಒಂಜಿ ಆಡಂಬರ ಮಲ್ಪಿನ ಆಡಂಬರ ಮಲ್ತಿಂದ ಅಯ್ಯವು ಒಂಜಿ ದಿನಕ್ಕೂ ಮಾತ್ರ ಸೀಮಿತ ಅಯ್ಯ ಮನುಷ್ಯಲಕನೆ ಬದುಕೊಂಡುಂಡ ಅಯ್ಯನ ಆ ಧರ್ಮದ ಹಿಡಿಯತ್ತು ತಿರ್ಲುಂಡ ಅಯ್ಯನ ಕೊನುಡು ನಾರಾಯಣ ಗುರುಕುಲ ತತ್ವ ಆದರ್ಶ ಮಾಯಾ ಅದು ಬೋತುಂಡು. ಆರು ಜಗತ್ತಿಗೆ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವೇರು ಪಂಪಿನ ಸಂಕಲ್ಪ ದಾಯ ಕೊಡ್ತೇರು ಕೇಂದ ಒಂಜೇ ಜಾತಿ ಎತ್ತವು ಆ ಮಾನವ ಕುಲಕ್ಕೂ ಒಂಜಿ ಮಲ್ಲ ದಾರ್ಶನಿಕ ವ್ಯಕ್ತಿ ಆದ ಆರು ಪುಟದು ಬರ್ತೇರು ಮೂಲ ಇಂಚಾತನೊಂದು ಕೇಂದ್ರತ್ತೆ ನಮ್ಮ ಉಲೈಡು ವ್ಯತ್ಯಾಸ ಆತಂಡು ನಮ್ಮ ಉಲೈಡು ಸಂಶಯ ಆತಂಡು ಉದ್ರೇಕ ಆತಂಡು ಈ ಮೂಜಿ ಸಬ್ಜೆಕ್ಟ್ ನಮ್ಮ ಸರಿ ಮಾಡ್ತೊಂಡ ನಮ್ಮ ಹೆಡ್ಡರಿತ ಬದುಕಾಪುಂಡು ವ್ಯತ್ಯಾಸ ಇಂಚಿನ ಅದನ್ಗೇನ ಅಯ ಮುಸ್ಲಿಮು ಅಯ ಹಿಂದೂ ಒಂದು ವ್ಯತ್ಯಾಸ ಆತಂಡು ಸಂಶಯ ಇಂಚಗೇಣ ಆಯನ ಬುದ್ಧಿ ಬಿಡುವೇನಾ ಅಂತ ಯಾರನ್ನ ಆಯನ ಬುದ್ಧಿ ಬಿಡುವೇನಾ ಅಂತ ಮೂಜನೆ ಉದ್ರೇಕ ಇಂಜಿನಗೇಣ ಸ್ಟೇಜ್ ಡೋರಿ ಅಂತೋನ್ವೆ ಉದ್ರೇಕ ಆಗ ಕೆಪ್ಪೆ ಪಾಡ್ಲೆ ಆಗ ಕಪಾಲ ಮೋಕ್ಷ ಮಲ್ಪುಲೆ ಆಗ ದೊಂಕುಲೆ ಪನ್ಪಿನ ಫಸ್ಟ್ ಬೋದು ನಿಖಲು ದೊಂಕವಳು ಆ ಏರಿಯಾಗೆ ಪನ್ಪಿನಿತ್ತೆ ಆ ಪಾಪ ಮುಗ್ಧವಾಯಿನ ಜವನಿಯರಿಗೆ ಜನಕುಲೆಗೆ ಆ ಮೆಸೇಜ್ ಕೊಡ್ಬೇಕು ದೊಂಕುಲೆ ಇದು ಬಕ್ಕ ಉಂಬೆ ಫಸ್ಟ್ ದುಂಬೆ ಫಸ್ಟ್ ತೊಜಪಾಯಿ ಬಕ್ಕ ನಮ್ಮ ಸರಿ ದಯಕೆ ಒಂದು ಜನಕುಲೆ ರಾಂಗ್ ಮೆಸೇಜ್ ಯೂತ್ಗೆ ಎಸ್ಪೆಷಲಿ ಅದು ಯೂತ್ ಪಂಡ ಪಾಪ ಅಕಲು ಮುಗ್ದಿಯರು ಅಕ್ಲೆ ಯೂತ್ ದಮ್ಮಡ ಅಕ್ಲೆಗೆ ಆಲೋಚನೆ ಮಲ್ಪ ಶಕ್ತಿ ಅಕಲು ಒಂಜಿ ಉದ್ರೇಕ ಪೋಪೇರ್ ಅಕಲು ಸೀದಾ ಅಂಚಿತ್ತಿನ ಪೊರ್ತುಡು ಇತ್ತೆ ನಮ್ಮ ಭಾರತದ ಸಂವಿಧಾನ ಉಂಡು 195 ರಾಷ್ಟ್ರ ಒಟ್ಟಿಗೆ ಒಳ್ಳೆಡು ತಿಂದಲ್ಲ ಈ ಪವಿತ್ರವಾಯಿನ ನಮ್ಮಕ್ಕೆ ದೇಶಗೋ ಒಂದು ಕೇಂದ್ರ ಅವು ಸಂವಿಧಾನ ಈ ಸಂವಿಧಾನ ಇಂಚ ಬೈದನೊಂದು ಕೇಂದ್ರ ಪ್ರತಿವರೆಯ ಕಾಶ್ಮೀರದ ಕನ್ಯಾಕುಮಾರಿ ಮುಟ್ಟಲ್ಲ ಇಂಚ ಏರು ಬದುಕೋಲಿ ಪಂಪಿನ ಮುಕ್ತವಾಯಿನ ಸ್ವಾತಂತ್ರ್ಯ ಪುರಾಣಿ ಕಾದರ್ ಸರ್ ಬಂಡೇರೊಂಜಿ ಸ್ಟೇಜ್ ಇಟ್ಟು ಯಾನ ಈತ ರಾಷ್ಟ್ರ ತಿರ್ಗಂಡ ಈ ಭಾರತದಂಚಿನ ಒಂದು ಪವಿತ್ರವಾಯಿನ ದೇಶನೇ ಅಂತ ಉತ್ತುಚಿದೆ ಏಕೆಂಡ ಮುಳು ಮಾತೆರಗಳ ಮುಕ್ತವಾದ ಬದುಕು ನಂಚಿನ ఆయన ಎಂಚೆಂಚಿನ ಮತ ఆయన ಆಚರಣೆ ಉಂಡು ఆయన ಮಲ್ಪು ನಂಚಿನ ಒಂಜಿ ಅಧಿಕಾರಪ್ಪನ ದೇಶವು ಪವಿತ್ರವಾಯಿನ ಭಾರತ ದೇಶ ಮೂಲ ಇಂಚ ಅಪ್ಪುಲು ಮಂಡೈತೆ ರಾಜಕೀಯದಕ್ಕೆಲ್ಲ ಎಸ್ಪೆಷಲಿ ಪೋದು ಮೊಲಮಲ್ಲ ಮುಕ್ಕಲ ಕೈಗೊಂಬೆ ಅನ್ನುಲ್ಲೇರು ಸಾಮಾಜಿಕ ನ್ಯಾಯ ಮಾಯಾ ಒಂದುಂಡು ಸಾಮಾಜಿಕ ನ್ಯಾಯ ಇತ್ತೆ ಮೂಲು ರಾಜದಬ್ಬಾಳಿಕೆ ದಂಚಿಗೆ ಮುಟ್ಟ ಬರಿಯರು ತಯಾರಾದು ಅಪಗ ನಮ್ಮದಾದಲ್ಪಡುವುದರಿಂದ ನಮ್ಮ ಪರಸ್ಪರವಾದ ಇಂಚಿತ್ತಿನ ಕಾರ್ಯಕ್ರಮ ನ್ಯಾಯದ ಅಧಿಕಾರ ಮೊಹಮ್ಮದ್ ಪೈಗಂಬರ್ನ ಈ ಕಾನ್ಸೆಪ್ಟ್ ಒಂದು ನಿಜವಾದ ಮಾತೆರೆಗಳ ಒಂದೊಂದು ಮೆಸೇಜ್ ಪೋಪುಂಡು ಅದಕ್ಕೆ ಇಂದೇಟೆ ನಮ್ಮ ವರ್ಷಂ ಪೂರ್ತಿ ವಾಯಿನಚಿನ ಕಾರ್ಯಕ್ರಮ ನಿರಂತರವಾದ ಸಮಾಜಮುಖಿ ದಿಕ್ಕಲು ಪಂಡರ್ತೆ ಕಡೆ
ಎಂಕಲ್ ಅಲ್ಪ ಏರೆಗೆ ಭೂಕಂಪ ಏನಕ್ಕೆ ಹಿಡಿದು ಬತ್ತಿನ ಯುದ್ಧ ಪೀಡಿತ ಪ್ರದೇಶ ಅದು ಪಡಲ್ಪ ಮಾತ ಕೊರ್ಪದಕೆಂಡ ಬದುಕು ಏರು ಕಷ್ಟೋಡುಲ್ಲ ನಾನು ಮಿತ್ತುದೆರ್ಪುನಂಚಿನ ಕೆಲಸ ಆಗೋಡು ಒಂದು ಮೊಹಮ್ಮದ್ ಪೈಗಂಬರ್ ಆರು ಪಂಪಿನ ನುಡಿದಂಚರಿಗೆಂಡ ಈ ಆಮೇತಲ್ಲದೆ ಬಡವಾದಿತ್ತಂಡ ఆయన ಬಡವಗೆ ಈ ಸ್ಪಂದಿಸು ಈ ಒಂಜಿ ನೆಲಿಕೆ ಉಂಡದು ಜೆತ್ತ ಅನ್ನಾಂಡ ಈ ಮನುಷ್ಯ ಅತ್ತವು ಅವು ನಿನ್ನ ಮಾನವೀಯತೆ ಧರ್ಮ ಮನ್ಪಿನಂಚಿನ ಶ್ರೇಷ್ಠವೈನ ಸಂದೇಶ ಕೊಡ್ತೆ ಮಹಾ ದಾರ್ಶನಿಕ ವ್ಯಕ್ತಿನಕಲ ಕೊಡ್ತಿನಂಚಿನ ಸಂದೇಶಲ ಅಂದುವೆ ಅಂಚಿತ್ತಿನ ಪೊರ್ತುಡು ಇಂಚಿತ್ತಿನ ಈ ಸಂವಾದ ವಿಚಾರ ವಿನಿಮಯ ಇನ್ನಿ ಕೊಂಜಿ ದಿನ ಕಾಯರಲ್ಲಿ ದಯವಣ್ಣ ಮುಲ್ಪತ್ತೆ ಪುನಃ ನಮ್ಮ ತೂತ ಒಂಜಿ ಇರುವ ಜನ ವಿದ್ಯಾಧರ ಶೆಟ್ಟಿ ಮುಲ್ ಜಾಗ್ಯದ ಕೊರತೆ ಉಂಡು ಜನ ಏತಲ ಬರು ಆಂಡ ಮೂಲ ಇರುವ ಜನ ಜವಾಬ್ದಾರಿಯುತ ವ್ಯಕ್ತಿ ನಕಲು ಪೂರ ಮುಕ್ಕಲು ದಾಯಕ ಏನೇನಲ್ಲ ಒಂದು ಮೂಲ ಹೆಡ್ ಮಾಸ್ಟರ್ ವೈದ್ಯರು ಮಾತೆಲ್ಲ ಮಲಮಲ್ಲ ವ್ಯಕ್ತಿಲೆ ಅಂಚಾದಪ್ಪನಾಗ ಆ ವ್ಯಕ್ತಿ ನಕಲ ಸಂಪತ್ತು ಎತ್ತೊಂದು ಕೇಂಡ ಒರಿಯವರಿಗೆ 200 ಜನ ಕೆಪಾಸಿಟಿ ಸಂಪತ್ತು ಉಂಡಕಲ ಜ್ಞಾನ ಉಂಡು ಅಪ್ಪಗ ಈ ಚಿತ್ತಿನ ಸೂಕ್ತವಾಯಿನ ಕಾರ್ಯಕ್ರಮ ಪಾಡೊಂದು ನಿತ್ಯ ನಿರಂತರವಾದ ಪರಪುನ ನೀರಾದು ಪಡೊಂದು ಉಂಚಿನ ನೀರಾಯರ ಬಲ್ಲಿ ಇಂಚಿತ್ತಿನ ಮಾತೆರೆಗಳೊಂದು ಸದ್ಯೋಗ ಆವಡು ಪಂಪಿನಂಚಿನ ಎನ್ನೊಂಜಿ ಅನಿಸಿಕೆ ನನದುಂಬುಗಳ ಸೌಹಾರ್ದಯುತವಾಯಿನಂಚಿನ ಭಾರತ ಸೌಹಾರ್ದಯುತವಾಯಿನಂಚಿನ ಕರ್ನಾಟಕ ಸೌಹಾರ್ದಯುತವಾಯಿನಂಚಿನ ಸ್ಪೆಷಲ್ ಕುಡ್ಲ ಯಾಕೆಂದ್ರೆ ಸ್ಪೆಷಲ್ ಕುಡ್ಲ ಅಂತ ಅಂತೀನಿ ಸೌಹಾರ್ದ ಸ್ಪೆಷಲ್ ಕುಡ್ಲ ಆಯರ ಭಾರಿ ಬಂಗೊಂಡು ಆ ಸ್ಪೆಷಲ್ ಕುಡ್ಲ ಅವಾರ್ಡ್ ಪಂಪಿನಂಚಿನಲ್ಲಿ ಎನ್ನ ಈ ಒಂಜಿ ವಿಚಾರ ವಿನಿಮಯ ಎನ್ನೊಂಜಿ ಒತ್ತಾಯ ತೊಲ್ಬೇಕು. ನಾನು ನಂಬುವಂತಹ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರುಹಿರಿಗೆ ವಂದಿಸುತ್ತಾ ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಮ್ಮ ಜಮಾತೆ ಇಸ್ಲಾಂ ಹಿಂದ್ ಉಳ್ಳಾಲ ಹಾಗೂ ನಮ್ಮ ಪೋಷಕರಲ್ ಬಳಗದ ಈ ಜಂಟಿ ಆಶ್ರಯದಲ್ಲಿ ಈ ರೀತಿಯಾದ ಒಂದು ಸೌಹಾರ್ದ ವಿಚಾರ ವಿನಿಮಯ ಕಾರ್ಯಕ್ರಮ ಇದು ಒಂದು ರೀತಿಯಾದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನಾದರೂ ಭಾವಿಸ್ತೇನೆ. ನಾನು ಮಾತನಾಡೋದಿಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ನನ್ನ ಗುರುಗಳು ನನ್ನ ಪ್ರೌಢ ಶಿಕ್ಷಣದಲ್ಲಿ 8, 9, 10ನೇ ತರಗತಿಗೆ ನನಗೆ ಮಾಸ್ಟರ್ ಆಗಿದ್ದರು ರವೀಂದ್ರ ಕಲ್ಲಿಮಾರ್. ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ಮಾತನಾಡಿದ್ದಾರೆ. ಅವರು ಶಾಲೆಗಳಲ್ಲಿ ತರಗತಿ ಕೊರಡಲ್ಲಿ ಕೂಡ ನನಗೆ ಅವರು ಮಾತನಾಡಿದ್ದು ನಮಗೆಲ್ಲ ನೆನಪಿದೆ. ಅವರ ಮಾರ್ಗದರ್ಶನ ಇದರಿಂದ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕೂಡ ಸಾಧ್ಯತೆ ಆಗಿದೆ. ಅದರಿಂದ ಅವರಿಗೂ ಕೂಡ ಒಂದು ವಿಶೇಷವಾದ ಇವತ್ತು ಅದರಲ್ಲೂ ಕೂಡ ಶಿಕ್ಷಕರ ದಿನಾಚರಣೆಯ ಮಹತ್ವದ ಬಗ್ಗೆ ಕೂಡ ಅವರು ಹೇಳಿದರು. ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು 1885ರಲ್ಲಿ ಸರ್ವೇಪಲ್ಲಿಯಲ್ಲಿ ಇತ್ತು. ಸೆಪ್ಟೆಂಬರ್ 5ನೇ ತಾರೀಕಿನಂದು ಜನನ ಹೊತ್ತು ಆ ಒಂದು ಆದರ್ಶಮಯವಾದ ಜೀವನ ಅದೇ ನಮಗೆ ಒಂದು ಮಾರ್ಗದರ್ಶನ. ಈ ರೀತಿಯಾಗಿ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ನಾವು ಎಲ್ಲದರಲ್ಲೂ ಕೂಡ ಸಮಾನಾಗಿರಬೇಕು ಅಂತ ನಮ್ಮ ಅಜ್ಜಿಯವರು ಹೇಳಿದರು. ಮತ್ತು ನಮ್ಮ ರವೀಂದ್ರ ಮಾಸ್ಟರ್ ಕೂಡ ಅದನ್ನೇ ಹೇಳುವಂಥದ್ದು. ಎಲ್ಲ ಧರ್ಮಗಳಲ್ಲೂ ಕೂಡ ಧರ್ಮ ಬೇರೆ ಬೇರೆ ಆದರೂ ಕೂಡ ಸಾರ ಎಲ್ಲದೂ ಕೂಡ ಒಂದೇ. ಆದ್ದರಿಂದ ಅದೆಲ್ಲವನ್ನು ಕೂಡ ಆ ಧರ್ಮದ ಮರ್ಮವನ್ನು ನಾವೆಲ್ಲರೂ ಕೂಡ ಅರಿತು ಬಾಳಿದಾಗ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಖಂಡಿತವಾದ ಸಾಧ್ಯತೆ ಇದೆ. ಇವತ್ತು ಅಬ್ದುಲ್ ಕುಂಜಿಯವರು ನಮಗೆ ಭಾಳ ಒಳ್ಳೆಯ ಸಂದೇಶವನ್ನು ಕೊಟ್ಟರು. ನಮ್ಮ ಮಾಸ್ಟರ್ ಕೂಡ ಒಳ್ಳೆಯ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬಹಳ ಮುಖ್ಯವಾಗಿರಬೇಕಾದ್ದು ಅವರು ಹೇಳಿದಾಗೆ ಪ್ರೀತಿ, ನಂಬಿಕೆ, ವಿಶ್ವಾಸ. ಯಾವತ್ತೂ ಈ ಮೂರನ್ನು ಕಳೆದುಕೊಂಡಾಗ ನಾವು ಮನುಷ್ಯರಾಗಿರೋದಿಲ್ಲ. ಅದರಿಂದ ಅದನ್ನು ನಾವು ನಮ್ಮಲ್ಲಿ ಬೆಳೆಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದಾಗ ಸುಂದರವಾದ ಸಮಾಜದ ನಿರ್ಮಾಣ ಆಗ್ತಿದೆ. ಈ ರೀತಿಯಾದ ಕಾರ್ಯಕ್ರಮ ನಾವು ಭಾಷಣ ಮಾಡಲಿಕ್ಕೆ ಬಹಳ ಸುಲಭ. ಆ ಭಾಷಣ ಮಾಡಿದಾಗ ನಾವು ನಮ್ಮ ಜೀವನದಲ್ಲಿ ನಾನು ಯಾವತ್ತೂ ಹೇಳಲಿಕ್ಕಿದೆ, ಮೊದಲು ನಮ್ಮ ಮನೆ, ಆಮೇಲೆ ನಮ್ಮ ಪರಿಸರ, ಆಮೇಲೆ ನಮ್ಮ ಧರ್ಮ, ಇತರ ಧರ್ಮ. ನಮ್ಮ ಧರ್ಮವನ್ನು ಕೂಡ ಬಹಳ ಶ್ರದ್ಧೆಯಿಂದ, ನಾನೊಬ್ಬ ಸನಾತನ ಹಿಂದೂ ಧರ್ಮೀಯ, ನಾನು ನನ್ನ ಧರ್ಮವನ್ನು ಬಹಳ ಪ್ರೀತಿಯಿಂದ, ಬಹಳ ಭಕ್ತಿಯಿಂದ, ಗೌರವದಿಂದ ನಾನು ಆಚರಿಸ್ತಿರೋ ಸಂದರ್ಭದಲ್ಲಿ ಇನ್ನೊಬ್ಬರು ಕೂಡ ಅದನ್ನು ಮಾಡುತ್ತಿರುವಾಗ ನಾವು ಎಲ್ಲ ಧರ್ಮದವರ ಜೊತೆ ಪರಸ್ಪರ ಗೌರವಯುತವಾಗಿ ನಾವು ಜೀವನವನ್ನು ನಡೆಸಿದಾಗ ಸುಂದರವಾದ ಇವತ್ತು ಭಾರತ ದೇಶ ಅಂತ ಹೇಳಿದ್ರೆ ಬೇರೆ ಬೇರೆ ಉದಾಹರಣೆಯನ್ನು ಕೊಟ್ಟು ನಮ್ಮ ದೇಶದಷ್ಟು ಒಂದು ಪುಣ್ಯ ಭೂಮಿ ಎಲ್ಲೂ ಕೂಡ ವಿಶ್ವದಲ್ಲಿ ಕಾಣಲಿಕ್ಕಿಲ್ಲ. ಯೂನಿವರ್ಸಿನ ಬಗ್ಗೆ ಹೇಳಿದ್ರು, ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ಒಂದು ಅತ್ಯುನ್ನತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ. ಎಲ್ಲರೂ ಬಹಳಷ್ಟು ತಮ್ಮ ಮಾತಿನಲ್ಲಿ ನಮ್ಮ ಈ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ಹೊಸ ಕೊರಳ ಬಲಗ ಇವರು ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದು ಮತ್ತು ಅದರ ಒಳಗಿನ ತಿರುಳನ್ನು ಕೂಡ ಹೇಳಿದ್ದು ಏನು ಅಂತ. ಹೌದು, ಯಾವಾಗ ನಮ್ಮ ಆತ್ಮ ಶುದ್ಧವಾಗಿರ್ತದ ಆಗ ಅವರು ನನಗೆ ಶುದ್ಧವಾಗಿ ಸ್ವಚ್ಛವಾಗಿ ಕಾಣ್ತಾರೆ. ಯಾವಾಗ ನನ್ನ ಆತ್ಮವು ಕೊಳಕನ್ನು ತುಂಬಿಕೊಂಡಿರ್ತಾರ ಆಗ ಅವರು ನನಗೆ ಕೊಳಕಾಗಿಯೇ ಕಾಣ್ತಾರೆ. ಇದನ್ನು ಹೇಳಿದವರು ಪ್ರವಾದಿ ಮೊಹಮ್ಮದರು
ಶಂಕರಾಚಾರ್ಯರಿರ್ಬೋದು, ಎಲ್ಲ ಸಂತರು ಇದನ್ನೇ ಹೇಳಿದರು. ಏನು ಹೇಳಿದ್ರಂದರೆ, ಪ್ರವಾದಿ ಮೊಹಮ್ಮದರು ಹೇಳಿದರು, ಶಂಕರಾಚಾರ್ಯರು ಹೇಳಿದರು, ನಮ್ಮ ಡಾಕ್ಟ್ರು ಕೂಡ ಹೇಳಿದರು, ಹೊಟ್ಟೆ ತುಂಬ ತಿನ್ನು, ಆದರೆ ಹೊಟ್ಟೆ ಭಾಗದಲ್ಲಿ ಒಂದಿಷ್ಟನ್ನು ಉಳಿಸಿಕೊ ಅಂತ, ಅದನ್ನು ನೀನು ತ್ಯಾಗ ಮಾಡುವಂತ. ಪ್ರವಾದಿಗಳೇನು ಹೇಳಿದ್ರು ಅಂದರೆ, ಹಸಿದ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾವೆ, ಅಲ್ಲಿ ನಿನ್ನ ತ್ಯಾಗ ಬರಲಿ, ಆಗ ಅವರಿಗೆ ಆ ಸಂತೃಪ್ತಿ ನಿನ್ನಲ್ಲಿ ತೃಪ್ತಿಯನ್ನು ಕೊಟ್ಟದ್ದು ನಿನಗೆ ಅಂತ ಹೇಳಿದರು ಅವರು. ಡಾಕ್ಟ್ರು ಏನು ಹೇಳಿದರು, ಒಂದಿಷ್ಟು ಉಳಿಸಿಕೋ, ನಿನ್ನ ಆರೋಗ್ಯವನ್ನು ಕಾಪಾಡಿಕೋ, ಆಗ ನಿನ್ನ ಮನಸ್ಸು, ನಿನ್ನ ಆರೋಗ್ಯ ಸ್ವಚ್ಛವಾಗಿರ್ತದೆ, ನಿನ್ನ ಮನಸ್ಸು ತಿಳಿಯಾಗಿರ್ತದೆ ಅಂತ. ತಾತ್ಪರ್ಯ ಎಲ್ಲಕ್ಕೂ ಒಂದೇ ಇರುವುದು. ಇಂಥ ಒಂದು ಕಾರ್ಯಕ್ರಮ ನಾನು ಕಂಡ ಹಾಗೆ ನನ್ನ ಇಷ್ಟು ವರ್ಷದಲ್ಲಿ ನನಗೆ ಎಲ್ಲಿ ಒಂದು ನಿಜ ನಾನು ಹೇಳ್ತೇನೆ, ನನಗಾಗಲಿ, ನನ್ನ ಮಕ್ಕಳಿಗಾಗಲಿ, ನನ್ನ ಹಿರಿಯರಿಗಾಗಲಿ ಎಲ್ಲಿಯೂ ಒಂದು ಭೇದ, ಧರ್ಮದೊಳಗಿನ ಭೇದ ಇಷ್ಟವರೆಗೆ ಕಾಣಲಿಲ್ಲ, ಇನ್ನು ಮುಂದಕ್ಕೂ ಕಾಣಬಾರ್ದು ಅಂತ ನಾನು ಆ ದೇವರನ್ನು ಬಿಟ್ಕೊಳ್ಳೋದು. ನಾವು ಅಷ್ಟು ಆತ್ಮೀಯರಾಗಿದ್ದೇವೆ. ನನ್ನ ಬಗ್ಗೆ ಸರ್ ರವೀಂದ್ರ ಸರ್ಗೆ ಚೆನ್ನಾಗಿ ಗೊತ್ತಿದೆ, ಗುರುಮೂರ್ತಿ ಸರ್ ಅವರಿಗೂ ಗೊತ್ತಿದೆ. ನಾವು ಅಷ್ಟು ಒಡನಾಟದಲ್ಲಿದ್ದೆವು, ಅಷ್ಟು ಪ್ರೀತಿಯಲ್ಲಿದ್ದೆವು. ಆ ಬಂಧುಗಳು ಈಗಲೂ ಕೂಡ ನನ್ನನ್ನು, ನಿನ್ನೆ ಕೂಡ ಒಂದು ಹೆಣ್ಮಗಳು, ನನಗೆ ಗೊತ್ತಿಲ್ಲ, ಅವುಗಳೆಲ್ಲ ದೊಡ್ಡ ಬೆಳೆದಾಗಿದೆ, ಬಂದು ನಮಸ್ತೆ ಟೀಚರ್, ನನ್ನ ಗುರ್ತು ಸಿಕ್ಕಿತಾ, ನಾನು ಆಯಿಷಾ ಅಂತ ಹೇಳ್ತದೆ. ನಾನು ಎಷ್ಟು ಪುಣ್ಯವಂತೆ ಅಂತ ಅನಿಸಿತು. ಯಾಕೆ ಅಂತ ಹೇಳಿದರೆ, ಇವರು ಮಾಡಿದಂಥ ಆ ಒಂದು ದಾರಿ ಇದೆಯಲ್ಲ, ಅದು ನಮ್ಮನ್ನು ಕೊಂಡು ಹೋದ ರೀತಿ, ಆ ರೀತಿಗೆ ಕಾರಣ ಆಯಿತು ಅಂತ. ಇವತ್ತು ಸಂಸ್ಕೃತಿ ಬೇರೆ ಇರ್ಬೋದು, ಸಂಪ್ರದಾಯ ಬೇರೆ ಇರ್ಬೋದು, ಆದರೆ ಸಂಸ್ಕಾರ ಎಂಬುದು ಒಂದೇ. ಅದು ಎಲ್ಲಿಂದ ಬರ್ತದೆ? ಆ ಸಂಸ್ಕಾರ ಎಂಬುದು ಹುಟ್ಟಿನಿಂದಲೇ ಬರ್ತದೆ. ಹುಟ್ಟಿನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಒಳ್ಳೆಯ ರೀತಿಯಲ್ಲಿ ಹೋಗಲಿಕ್ಕೆ ಆಗ್ತದೆ. ಸಂಪ್ರದಾಯ ಸಂಸ್ಕೃತಿಯ ಬದಿಗಿಡುವ, ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ಆ ಟೈಮಿಗೆ ಮಾತ್ರ, ಆ ಕಾಲಕ್ಕೆ ಮಾತ್ರ. ಆದರೆ ಸಂಸ್ಕಾರ ನಮ್ಮ ಜೀವನದ ಉದ್ದಕ್ಕೂ ಬರುವಂಥದ್ದು. ಆದ್ದರಿಂದ ನಾವು ಎಲ್ಲ ಸಂತರನ್ನು ಏನು ಹೇಳಿದ್ದಾರೆ, ದೇವರೊಬ್ಬನೇ, ನಾಮ ಹಲವು ಅಂತ ಹೇಳಿದ್ದಾರೆ. ನಮಗೆ ಹೆಸರಿನ ಅಗತ್ಯ ಇಲ್ಲ, ದೇವರು ಮಾತ್ರ ಬೇಕಾದ್ದು. ಯಾವ ರೀತಿಯಲ್ಲಿ ನಾವು ಪೂಜೆ ಮಾಡುವ, ಆದರೆ ಸಲ್ಲಬೇಕಾದ್ದು ಅವನಿಗೆ. ಅಂದರೆ ಆ ಪೂಜೆ ಎಂಬುದು ಮುಖ್ಯವಲ್ಲ ಇಲ್ಲಿ. ಆ ಪೂಜೆಯಲ್ಲಿ ಇರ್ತಕ್ಕಂಥ ಧ್ಯೇಯೋದ್ದೇಶಗಳು ಏನು, ಅದನ್ನು ನಾವು ಕರಗಿಸಿಕೊಳ್ಬೇಕು. ಕರಗಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ಕೊಟ್ಟಂಥ ಗೌರವ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಇಲ್ಲ ಇದ್ರೆ ನಾವು ಬರೀ ಬೊಗಳೆ 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 ಮಾತಿನಲ್ಲೇ ಹೋಗ್ಬೋದು. ಮಾತು ಯಾವತ್ತೂ ಶಾಶ್ವತ ಅಲ್ಲ. ನಮ್ಮ ಆ ಸಂಸ್ಕಾರ ಇದೆಯಲ್ಲ, ಬೆಳೆದು ಬಂದ ರೀತಿ ಇದೆಯಲ್ಲ, ಆ ಆತ್ಮ ಇದೆಯಲ್ಲ, ಆತ್ಮಕ್ಕೆ ಯಾವಾಗಲೂ ವಂಚನೆ ಮಾಡಿಕೊಳ್ಬಾರ್ದು ನಾವು. ಆತ್ಮ ವಂಚಿತರಾದರೆ ನಾವು ಜೀವನದಕ್ಕೂ ಕಷ್ಟವನ್ನು ಅನುಭವಿಸಿದ ಗ್ಯಾರಂಟಿ. ಯಾರ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸೌಹಾರ್ದತೆಯನ್ನು ತರಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲಿ ತ್ಯಾಗ, ತಾಳ್ಮೆ, ಪ್ರಾಮಾಣಿಕತೆ, ಸತ್ಯ, ಧರ್ಮ, ಧರ್ಮ ಅಂದರೆ ಯಾವ ಧರ್ಮ? ಮಾನವೀಯತೆಯ ಮನುಷ್ಯತ್ವ ಧರ್ಮ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮ ಅಲ್ಲ, ಮಾನವೀಯತೆಯ ಮನುಷ್ಯತ್ವ ಧರ್ಮ ಯಾವತ್ತು ನಮ್ಮಲ್ಲಿ ಇದೆಯಾ, ಅಲ್ಲಿ ಖಂಡಿತವಾಗಿ ಈ ಸೌಹಾರ್ದ ನೆಲೆಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇನ್ನು ಮುಂದಕ್ಕೂ ಇಂಥ ಅನೇಕ ಕಾರ್ಯಕ್ರಮಗಳು ನಡೀತಾ ಹೋಗಲಿ. ನಮ್ಮ ಪೀಳಿಗೆಯನ್ನು ನಾವು ಆ ರೀತಿಯಲ್ಲಿ, ಸೌಹಾರ್ದ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗುವ, ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೊಸಕೊರಲ್ ಬಳಗ, ಜಮಾತೆ ಇಸ್ಲಾಮಿ ಹಿಂದ್ ಇವರ ಈ ನಾಯಕತ್ವದಲ್ಲಿ ಪ್ರವಾದಿ ಮೊಹಮ್ಮದ್ ಅಭಿಯಾನದ ಪ್ರಯುಕ್ತ ನ್ಯಾಯಧಾರಿಕಾರ ಎನ್ನುವ ವಿಚಾರದ ಬಗ್ಗೆ ಹಲವಾರು ಜನರು ಹೇಳಿದರು. ನಮ್ಮ ರವೀಂದ್ರ ಮಾಸ್ಟ್ರು ಬಹಳ ಸ್ಪಷ್ಟವಾಗಿ ಎಲ್ಲವನ್ನು ಹೇಳಿದ್ದಾರೆ. ಆದ್ದರಿಂದ ತುಂಬ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ. ನಮಗೆಲ್ಲರಿಗೂ ಗೊತ್ತುಂಟು ನಾವ್ಯಾರು ಅಂತೇಳಿ. ನಾವ್ಯಾರು ಅಂತ ಗೊತ್ತಿದ್ದರೆ ಸಮಾಜವೇ ಎಲ್ಲ ಸರಿ ಉಂಟು ಅಂತ ಲೆಕ್ಕ. ನಾವ್ಯಾರು ಅಂತ ನಮಗೆ ಗೊತ್ತಿಲ್ಲದಿದ್ದರೆ ನಮ್ಮ ಸಮಾಜ ಸರಿ ಇಲ್ಲ, ನಮ್ಮ ದೇಶ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಸ್ಪಷ್ಟವಾದ ವಿಚಾರ. ನಮಗೆಲ್ಲರಿಗೂ ನಮ್ಮ ಧರ್ಮವನ್ನು ಅರಿತುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಗಲಭೆಗಳು ಅಥವಾ ಗಲಾಟೆಗಳು ಹಾಕುವಂಥ ವಿಚಾರ ಯಾವುದು ಅಂತ ಹೇಳಿದರೆ, ನಾವು ನಮ್ಮ ಧರ್ಮವನ್ನೇ ಸರಿಯಾಗಿ ತಿಳಿದುಕೊಂಡಿಲ್ಲ. ಇನ್ನೊಂದು ಧರ್ಮದವರನ್ನು ದೂಷಣೆ ಮಾಡೋದು, ಇನ್ನೊಂದು ಧರ್ಮದವನ್ನು ಏನಾದರೂ ಹೇಳುವುದು, ಅಂಥದ್ದೇ ನಡೆಯುವುದು ಹೆಚ್ಚಿನ ಕಡೆಗಳಲ್ಲಿ. ನಾವು ಹೆಚ್ಚಿನ ಸಭಾ ಕಾರ್ಯಕ್ರಮಗಳಲ್ಲಿ ನೋಡ್ತೇವೆ, ಹೆಚ್ಚು ತಿಳಿದಿದ್ದವರೇ ಏಕವಚನದಲ್ಲೇ ಮಾತಾಡೋದು. ಅವರಿಗೆ ಸಭಾ ಕಾರ್ಯಕ್ರಮದಲ್ಲಿ ನಾವೆಷ್ಟು ಗಣ್ಯರು, ನಾವೆಷ್ಟು ಸನ್ಮಾನರು ಅಂತ ಹೇಳುವ ವಿಚಾರವೇ ಗೊತ್ತಿರುವುದಿಲ್ಲ. ಅದನ್ನೆಲ್ಲ ನಾವು ತಿಳಿದುಕೊಂಡ್ರೆ ಗೊತ್ತಿರ್ಬೋದು, ಜಗತ್ತು ಹಲವಾರು ಬಲಿಷ್ಠ ರಾಷ್ಟ್ರಗಳಿದ್ದಾವೆ,
ಅಮೇರಿಕ, ರಷ್ಯಾ, ಚೀನಾ, ಇಂಗ್ಲೆಂಡ್ ಎಲ್ಲ ಇದ್ದಾವೆ. ಅವರಿಗೊಂದೊಂದು ವಿಟೋ ಪವರ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ನಾವೆಲ್ಲ ನಮ್ಮ ಹತ್ರ ಏನಿಲ್ಲ, ನಾವು ಕೂಡ ವಿಶ್ವಸಂಸ್ಥೆ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ಆದರೆ ಅವರು ಮಾಡಿದ್ದು ಕಾನೂನು, ನಾವು ಮಾಡಿದ್ದು ಕಾನೂನು ಆಗುವುದಿಲ್ಲ. ನಮ್ಮ ಸಮಾಜ ಕೂಡ ಹಾಗೆ. ಆದ್ದರಿಂದ ನಮ್ಮ ಸಮಾಜವನ್ನು ತಿದ್ದುವಲ್ಲಿ ನಾವೆಲ್ಲರೂ ಎಲ್ಲ ಧರ್ಮದವರು ಒಟ್ಟಾಗಿದ್ದರೆ, ಈಗ ನಮ್ಮ ಮೇಡಮ್ ಹೇಳಿದ ಹಾಗೆ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಒಂದು ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಇದ್ದರೆ ಅದು ಭಾರತ ಮಾತ್ರ. ನಾವು ಎಲ್ಲ ಧರ್ಮದವರು ಎಲ್ಲ ಸಂದರ್ಭದಲ್ಲಿ ಕೂಡ ಒಟ್ಟಾಗಿ ಬಾಳ್ತೇವೆ. ಈಗ ಉದಾಹರಣೆಗೆ ನನ್ನ ಅಮ್ಲ ಮಗನವನು, ನನ್ನ ಮನೆಯ ಸುತ್ತಮುತ್ತ ಇರುವವರು ಮುಸ್ಲಿಮರು, ನನ್ನ ಮನೆ ಹಿಂದೆ ಇರೋದು ನಮ್ಮ ಇಸಾಕ್ ಹಸನ್ ಅವರ ಮನೆ. ನಾವು ಎಷ್ಟು ಅನ್ಯೋನ್ಯತೆಯಿಂದ ಇದ್ದೇವೆ ಅಂತ ಹೇಳಿದರೆ ನಮ್ಮ ಧರ್ಮದ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸ್ಕೊಳ್ತೇವೆ. ಆದ್ದರಿಂದ ಒಂದೆಲ್ಲ ಸಣ್ಣ ಏನಾದರೂ ಆದರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಯಾಕಂತ ಹೇಳಿದರೆ ಇದು ಒಳ್ಳೆಯ ವಿಚಾರ. ಇದು ನಮ್ಮ ಸಮಾಜಕ್ಕೆ ಹೋಗಬೇಕು. ಒಂದು ಸಮಾಜದಲ್ಲಿ ಒಂದು ಏನಾದರೂ ಕೆಟ್ಟ ಕಾರ್ಯಗಳಾದ ಕೂಡಲೇ ನಾವೆಲ್ಲರೂ ಒಟ್ಟಿಗೆ ಸೇರಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಕೈ ತಪ್ಪಿ ಹೋಗಿರ್ತದೆ. ಆದ್ದರಿಂದ ನಮ್ಮ ಚಿಂತನೆ ಏನಿದೆ ನೋಡಿ, ಅದು ಸಮಾಜಕ್ಕೆ ಹೋಗಬೇಕಾದ್ರೆ ಇಂಥ ಈ ಕಾರ್ಯಕ್ರಮಗಳಾಗಬೇಕು. ನಮ್ಮ ಜಮಾತೆ ಇಸ್ಲಾಮಿ ಹಿಂದೂ ಈ ಕಾರ್ಯಕ್ರಮದ ರೂವಾರಿಗಳು, ಹಾಗೆ ನಮ್ಮ ಹೊಸಗರಲ್ನ ಇವರು ಡೈರೆಕ್ಟರ್ ಕೂಡ ಈ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಭಾರಿ ಸಂತೋಷ. ಯಾಕೆಂದರೆ ನಾವು ಎಷ್ಟು ಬ್ಯುಸಿ ಇದ್ರೂ ಇದಕ್ಕೆ ಬರ್ತೇವೆ. ಹೆಚ್ಚಿನವರಿಗೆ ಪುರ್ಸೊತ್ತು ಸಿಗುವುದಿಲ್ಲ. ಅಂದರೆ ಏನಂತ ಪುರ್ಸೊತ್ತು ಮಾರ ಅಂತ ಹೇಳ್ತಾರೆ. ಕೆಲಸ ಇದು ಇರ್ತದೆ, ನಿಜವಾಗಿ ಕೆಲಸದ ಒತ್ತಡ ಇರ್ತದೆ ಎಲ್ರಿಗೂ. ಆದ್ದರಿಂದ ಆ ಕೆಲಸದ ಒತ್ತಡವನ್ನು ಬಿಟ್ಟು ನಾವು ಹೋಗಬೇಕಾದ ಜಾಗಕ್ಕೆ ನಾವು ಹೋಗಲೇಬೇಕು. ಹೋಗದೇ ಇದ್ದರೆ ಸಮಾಜ ನಮ್ಮನ್ನು ಕ್ಷಮಿಸುವುದಿಲ್ಲ. ಇದೊಂದು ನನ್ನ ನೆನಪಿನಲ್ಲಿ ಇರುವಂಥ ವಿಚಾರ. ಆದ್ದರಿಂದ ನನಗೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ, ಬರಲಿಕ್ಕೆ ವ್ಯವಸ್ಥೆ ಇಲ್ಲ, ಅದಲ್ಲ. ನಾವು ಎಷ್ಟು ಸ್ಫಟಿಕದಂತೆ ಇರ್ತೇವೆ ನೋಡಿ, ಸಮಾಜ ಕೂಡ ಅಷ್ಟೇ ಸ್ಫಟಿಕದಂತೆ ಇರಬೇಕು ಅಂತೇಳಿ ನಮ್ಮಲ್ಲಿ ಆ ಪ್ರಜ್ಞೆ ಇದ್ದರೆ ನಾವು ಒಂದು ಸಮಾಜಕ್ಕೆ ಹಿತೋಪದೇಶ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿರ್ತೇವೆ. ಇಲ್ಲ ನಾವು ಏನಿಲ್ಲ, ನಾವು ಇಲ್ಲಿ ಮಾತಾಡೋದು ಬೇರೆ, ಹೊರಗಡೆ ಹೋದಾಗ ಬೇರೆ ಅಂತ ಹೇಳಿದರೆ ಅದು ಸಮಾಜ ಸುಧಾರಕರ ವ್ಯವಸ್ಥೆ ಅಲ್ಲ. ಅದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಇನ್ನೂ ಕೂಡ ನಾವೆಲ್ಲರೂ ಸಮಾಜದ ಉದ್ಧಾರಕ್ಕಾಗಿ ಏನಾದರೂ ನಮ್ಮ ಸಮಾಜದಲ್ಲಿರುವಂಥ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸುವುದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟದ್ದಕ್ಕೆ ಧನ್ಯವಾದಗಳು. ಜಮಾತೆ ಇಸ್ಲಾಂ ಹಿಂದೂ ಉಳ್ಳಾಲ ಅಂಚನೆ ಹೊಸಕುರಲ್ ಬಳಗ ಜಂಟ ಸೇಡು ಪ್ರವಾದಿ ಮೊಹಮ್ಮದ್ ಅಂದ್ರೆ ಸೌಹಾರ್ದ ವಿಚಾರದ ಬಗ್ಗೆ ಇನ್ನಿ ನಮ್ಮ ಹಿರಿಯಕಲು ಬಾರಿಯಾತ್ ಬಂಡೆ ದಯಬಂಡ ಇವೊಂಜಿ ಕಾರ್ಯಕ್ರಮ ದಯಬಂಡ ಕಡಿಮೆ ಪಕ್ಷ ಮಂಡಲ ಇಂಕಲ ಹೊಸಕುರಲ್ದ ವಿದ್ಯಾದಾಸನ ಒಂಜಿ ಪ್ರಾಯೋಜಕರು ಮೂರ್ತಿ ಧರ್ಮದಾಖಲೆಲ್ಲ ಒಟ್ಟಿಗೆ ಲೆತ್ತೊಂದು ಒಂಜಿ ಕಾರ್ಯಕ್ರಮ ಅಂತಂದ್ರೆ ದಯಬಂಡ ನಮ್ಮ ಸೌಹಾರ್ದವರು ಉಪ್ಪೋಡು ಬಂದು ಪ್ರದರ್ಶಿಸಿದೆ ಮೂರ್ತಿ ಧರ್ಮದಾಖಲೆಲ್ಲ ಲೆತ್ತದ ಕಾರ್ಯಕ್ರಮ ಅಂತಂದ್ರೆ ಹೇಗೆ ಐತ ಬಗ್ಗೆ ನಂಗೆ ಸುಮಾರು ವಿಚಾರ ಬಂಡೆ ನಮ್ಮ ಮಾತಾ ಒಟ್ಟಿಗೆ ಆನಂದ ಅಂಡ ನಮ್ಮ ಭಾರತ ದೇಶನೇ ನಂಗೆ ಮಲ್ಲ ಗಡಿ ಮಲ್ಲ ಜಾತಿ ಭೇದ ಓಲ ಇಜ್ಜಿ ನಮ್ಮ ಮಾತಾ ಒಂದೇ ಧರ್ಮದಾಖಲೆ ಮಾಡ್ಕೊಂಡು ಅಂಚಿನ ಒಂಜಿ ತತ್ವ ನಾರಾಯಣ ಗುರು ಅಂಚಾರು ಕೂಡ ಪ್ರವಾದಿ ಮೊಹಮ್ಮದ್ ಎಲ್ಲ ಪಲ್ಪಣಿ ಜಿಲ್ಲಾತ್ರ ಬಂಡ ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿಗ ನಮ್ಮ ಒಟ್ಟಿಗೆ ಮುಂಜಪ್ಪೆ ಜೋಗುಲ್ಲಾಕ ಉಪ್ಪುಗ ಧರ್ಮದ ವಿಷಯ ಬಂದಾಗ ನಮ್ಮ ಒಟ್ಟಿಗೆ ಸೇರಿಗ ದಯಬಂಡ ಇತ್ತ ಬಂದಾಗನೆ ಆ ಜಾತಿ ಈ ಜಾತಿ ನಂಗೆ ಜಾತಿ ಹತ್ತೆ ನಂಗೆ ದೇಶ ಮುಖ್ಯ ಬಂದ್ಬಿಡ ದೃಷ್ಟಿದೆ ನೀವೊಂದು ಸೌಹಾರ್ದ ವಿಚಾರ ವಿನಿಮಯ ಕಾರ್ಯ ನಿಕ್ಲೆ ಬರ್ತದೆ ಪಾತ್ರೆ ಅವಕಾಶ ಮಂತ್ರ ನಿಕ್ಲೆ ಮಾತೆರೆಗಳ ಎನ್ನ ತೊಲ್ಮೇನ ಸಂದ ದಿನ ಮಾತಿರುವಂಥ ಜೈ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಪ್ರೀತಿಯ ಬಂಧುಗಳೇ, ಬಹಳ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಸಂದೇಶವನ್ನು, ಮೌಲ್ಯಗಳನ್ನು ಸಮಾಜಕ್ಕೆ ಪರಿಚಯಪಡಿಸಿಕೊಡುತ್ತಿರುವಂತಹ ಒಂದು ಅಭಿಯಾನದ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮ. ವಿವಿಧ ಧರ್ಮದ ಜನರು ಇಲ್ಲಿ ಒಟ್ಟು ಸೇರಿದ್ದಾರೆ. ಮುಖ್ಯವಾಗಿ ಶಿಕ್ಷಕರು, ಶಿಕ್ಷಕಿಯರು, ಅವರಿಗೆ ನಾನು ಈ ಸಂದರ್ಭದಲ್ಲಿ ಈ ಶಿಕ್ಷಕರ ದಿನದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ
ಈ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಬೇಕಾದ ಹೊಣೆಗಾರಿಕೆ ಇರುವಂತಹ ವ್ಯಕ್ತಿಗಳು, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಗೊಳಿಸಲಿಕ್ಕೆ ವಿಶೇಷವಾದ ಕೊಡುಗೆ ನೀಡಲು ಸಾಧ್ಯವಿರುವಂತಹ ವ್ಯಕ್ತಿಗಳು ನೀವೆಲ್ಲ. ಅದೇ ರೀತಿ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡ್ತಾ ಇರುವವರೆಲ್ಲ ನಮ್ಮ ಜೊತೆಗೆ ಇವತ್ತು ಬಂದು ಸೇರಿದ್ದೀರಿ. ಬಹಳ ಸಂತೋಷ. ಇದು ಬಹಳ ಮುಕ್ತವಾಗಿ ನಮಗೆ ಚರ್ಚಿಸಲಿಕ್ಕಿರುವಂತಹ ಒಂದು ಅವಕಾಶ ಆಗಿದೆ. ಈಗಾಗಲೇ ಸರ್ ಹೇಳಿದಾಗೆ ಈ ಪೂರ್ವಗ್ರಹ ನಮ್ಮಲ್ಲೆಲ್ಲ ಕೆಲವರು ಇರ್ತದೆ. ಅದು ಆ ಪೂರ್ವಗ್ರಹಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ನಾವು ಅದನ್ನು ಓಪನ್ ಆಗಿ ಹೇಳುವ ಮೂಲಕ ಅದನ್ನು ನಾವು ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಹೃದಯದಲ್ಲಿ ನಾವು ದ್ವೇಷವನ್ನು ಇಟ್ಟುಕೊಂಡ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ನಮ್ಮ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಎಂದು ಮಾತ್ರ ಇತರ ನೆಮ್ಮದಿಯನ್ನು ಕೂಡ ಅದು ಕೆಡಿಸ್ತದೆ. ಅದು ಹಾಗೆ ಆಗಬಾರ್ದು. ಮುಖ್ಯವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ಒಂದು ಮುಖ್ಯವಾದ ಸಂದೇಶ ಅದು ಆಗಿದೆ. ಅವರು ತಮ್ಮ ಮನೆಯಲ್ಲಿ ಅವರ ಸೇವಕರಾಗಿದ್ದಂಥ ಒಬ್ಬ ಆ ಸೇವಕನನ್ನೊಮ್ಮೆ ಕರೆದು, ಮಗ ಅಂತ ಅವರನ್ನು ಪ್ರೀತಿಯಲ್ಲಿ ಕರೆದವರು ಹೇಳಿದಂತಹ ಒಂದು ಮಾತು, ನಿನಗೆ ಸಾಧ್ಯವಾಗುವುದಾದರೆ ಬೆಳಗ್ಗೆಯಿಂದ ಸಾಯಂಕಾಲ, ಬೆಳಗಾಗಲಿ ಸಾಯಂಕಾಲವಾಗಲಿ ಯಾರೊಂದಿಗೂ ದ್ವೇಷ ಇಲ್ಲದ ಒಂದು ಅವಸ್ಥೆಯಲ್ಲಿ ಕಳೀಲಿಕ್ಕೆ ಸಾಧ್ಯ ಆಗುವುದಾದರೆ ನೀನು ಹಾಗೆ ಮಾಡು ಅಂತ ಹೇಳಿ. ಹಾಗೆ ಮಾಡಿ ಮತ್ತೆ ಅವರು ಹೇಳ್ತಾರೆ, ಮಗ ಇದು ನನ್ನ ಚರ್ಯೆಯಾಗಿದೆ ಅಂತ ಹೇಳಿ. ನನ್ನ ಚರ್ಯೆಯನ್ನು ಅನುಸರಿಸುವುದಾದರೆ ಮಾತ್ರ ನನ್ನ ಜೊತೆಗೆ ಅವನು ಸ್ವರ್ಗದಲ್ಲಿರ್ತಾನೆ ಅಂತ ಕೂಡ ಅವರು ಹೇಳಿದರು. ಹಾಗೆ ಬೆಳಿಗ್ಗೆ ಹೇಳುವಾಗಲೂ ಯಾರೊಂದಿಗೇನೋ ದ್ವೇಷ ಇಟ್ಟುಕೊಂಡು ಹೇಳುವುದು, ಸಾಯಂಕಾಲ ಮಲಗಲಿಕ್ಕೆ ಹೋಗುವಾಗಲೂ ದ್ವೇಷದೊಂದಿಗೆ ಹೋಗುವುದು. ಏನಾಗ್ಬೋದು ಅಂತ ಅವನ ಪರಿಸ್ಥಿತಿ? ಸಮಾಧಾನ ಇರಲಿಕ್ಕಿಲ್ಲ. ಜಗತ್ತಿನಲ್ಲಿ ಮನುಷ್ಯರು ಶ್ರೇಷ್ಠ ಆಗುವುದು ಸಮಾಜಮುಖಿಯಾದ ಕೆಲಸ ಮಾಡುವ ಕಾರಣದಿಂದಾಗಿ, ಸಮಾಜದಲ್ಲಿ ಪ್ರೀತಿಯನ್ನು ಹರಡಿದ ಕಾರಣಕ್ಕಾಗಿ. ದ್ವೇಷವನ್ನು ಹರಡಿದ ಕಾರಣಕ್ಕಾಗಿ ಯಾರೂ ಶ್ರೇಷ್ಠರಾಗುವುದಿಲ್ಲ. ಈ ಸಮಾಜದಲ್ಲಿ ದ್ವೇಷ ಭಾಷಣ ಮಾಡುವವರು ಧಾರಾಳ ಮಂದಿ ಈಗ ವರ್ಧಿಸ್ತಾ ಇದ್ದಾರೆ. ಅಂತಹ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಾವು ಪರಸ್ಪರನ ಹತ್ತಿರದಿಂದ ತಿಳಿದುಕೊಳ್ಳುವಂತಹ ಒಂದು ಅವಕಾಶ, ಮುಕ್ತವಾಗಿ ಚರ್ಚಿಸುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ಮಾಡಿರುವಂತಹದ್ದು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ನಮಗೆ ಸಿಗುವಂತಹ ಮುಖ್ಯವಾದಂತಹ ಒಂದು ಸಂದೇಶ, ಪ್ರವಾದಿಗಳು ಅಂತೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ, ಅವರಿಗಿಂತ ಮುಂಚೆ ಬಂದಂಥ ಹಲವಾರು ಸಂದೇಶವಾಹಕರಿದ್ದಾರೆ. ನಾವು ನಮ್ಮಿದ್ದೇವೆ. ಈ ದೇಶದಲ್ಲಿಯೂ ಕೂಡ ಹಲವಾರು ಪ್ರವಾದಿಗಳು ನಿಯುಕ್ತಿಗೊಂಡಿದ್ದಾರೆ ಅಂತೇಳಿ. ಅವರೆಲ್ಲರ ಸಂದೇಶ ಒಂದೇ ಆಗಿತ್ತು. ಅವರು ಜನರಿಗೆ ಕರೆ ಕೊಡ್ತಾ ಇದ್ದದ್ದು ಲಾ ತುಫ್ಸಿದು ಫಿಲ್ ಅರ್ದಿ ಬಅದ ಇಸ್ಲಾಹಿಯಾ, ಕುರ್ಆನ್ನಲ್ಲಿರುವಂತಹ ಒಂದು ಸೂಕ್ತ ಅದು. ಅದರಲ್ಲಿ ಹೇಳಿರುವುದು, ಭೂಮಿಯ ಶಾಂತಿಯನ್ನು ನೀವು ಕದಡಬೇಡಿರಿ ಅಂತ ಹೇಳಿ. ನೀವು ಶಾಂತಿಯನ್ನು ನೆಲೆನಿಲ್ಲಿಸಲಿಕ್ಕೆ ಕೆಲಸ ಮಾಡಬೇಕಾದವರು, ಶಾಂತಿಯನ್ನು ಕದಡಲಿಕ್ಕೆ ಇರಬೇಕಾದವರಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ಸೃಷ್ಟಿಸಿದ್ದು ಒಬ್ಬನೇ ದೇವನು ಅಂತ ನಾವು ಆರಂಭದಲ್ಲಿ ಕೇಳಿದ ಮಾಸ್ಟರ್ ಕೂಡ ಎಲ್ಲ ನಾವು ಒಪ್ಪುವಂತಹ ಒಂದು ವಿಚಾರ ಅದು. ಆದ್ದರಿಂದ ಇಲ್ಲಿ ಒಬ್ಬನು ಅವನು ಇನ್ನೊಂದು ಧರ್ಮದವನು ಎಂಬ ಕಾರಣಕ್ಕಾಗಿ ಅವನಿಗೆ ಇಲ್ಲಿ ಜೀವಿಸುವ ಹಕ್ಕಿಲ್ಲ ಅಂತ ಹೇಳುವುದಾದರೆ ಅದರ ಅರ್ಥ ಏನು? ದೇವನ ತೀರ್ಮಾನದ ವಿರುದ್ಧ ಒಬ್ಬನು ಮಾತಾಡ್ತಾ ಇದ್ದಾನೆ ಅಂತ ಅದರ ಅರ್ಥ. ಇಲ್ಲಿ ಎಲ್ಲ ಧರ್ಮದವರನ್ನು ಸೃಷ್ಟಿಸಿದವನು ಒಬ್ಬನೇ ದೇವನು. ಆದ್ದರಿಂದ ಇಂತಹ ಧರ್ಮದವನು ಇಲ್ಲಿ ಜೀವಿಸಬಾರ್ದು ಅಂತ ನಾವು ಹೇಳುವುದಾದರೆ ದೇವನ ತೀರ್ಮಾನದ ವಿರುದ್ಧ ನಾವು ಮಾತನಾಡ್ತೇವೆ, ಅದು ಅಧರ್ಮ ಆಗಿದೆ. ಧರ್ಮ ಇರುವವನಲ್ಲಿ ಅಂತಹ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯನಿಗೆ ಇಲ್ಲಿ ಸ್ವತಂತ್ರವಾಗಿ ಜೀವಿಸುವಂತಹ ಅವಕಾಶ ಸಿಗಬೇಕು. ಇದನ್ನು ನಮಗೆ ಧರ್ಮ ಕಲಿಸಿಕೊಡುವಂತಹದ್ದು. ಮತ್ತು ಇನ್ನೊಂದು ವಿಷಯ, ನಾವು ಇಲ್ಲಿ ಯಾವ ವಿಚಾರವನ್ನು ನಾವು ಹೇಳ್ತಾ ಇದ್ದೇವೆ ಅದನ್ನು ನಾವು ಜೀವನದಲ್ಲಿ ಪಾಲಿಸಬೇಕು. ಯಾರು ಅದನ್ನು ಒತ್ತು ಕೊಟ್ಟು ಹೇಳಿದ್ದಾರೆ ಆ ವಿಷಯ. ಪವಿತ್ರ ಕುರಾನಲ್ಲಿ ಒಂದು ಸೂಕ್ತ ಇದೆ, ಲಿಮ ತಕೂಲೂನ ಮಾಲಾ ತಫ್ಅಲೂನ್, ನೀವು ಮಾಡದ್ದನ್ನೇಕೆ ಹೇಳ್ತೀರಿ ಅಂತ ಹೇಳಿ. ನೀವು ಸ್ವತಃ ಪಾಲಿಸದೇ ಇದ್ದುದನ್ನು ಜನರ ಮುಂದೆ ನೀವು ಯಾಕೆ ಹೇಳಲಿಕ್ಕೆ ಹೋಗ್ತೀರಿ? ನೀವು ಸ್ವತಃ ಪಾಲಿಸುವಂತ ಅವರಾಗಬೇಕು ನಾವು. ಆದ್ದರಿಂದ ಜನರ ಮುಂದೆ ಏನಾದರೂ ಹೇಳುವುದು ಮತ್ತೆ ಹೊರಗೆ ಹೋಗಿ ಅವನು ಬೇರೆ ಮಾಡುವುದು, ಇದು ಬಹಳ ಘೋರವಾದಂತಹ ಪಾಪ ಅಂತ ಕುರ್ಆನ್ ಎಚ್ಚರಿಕೆ ನೀಡಿರುವಂತಹದ್ದು. ಹಾಗೆ ಆಗಬಾರದು. ಮತ್ತು ನಮಗೆ ಈ ಸಮಾಜದಲ್ಲಿ ಇಂತಹ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಪ್ರೇರಣೆ ಏನು ಅಂತ ಕೇಳಿದರೆ, ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಪ್ರೀತಿಸ್ತಾನೆ ಎಂಬ ಒಂದೇ ಕಾರಣಕ್ಕಾಗಿ. ಸಮಾಜ ಕೆಟ್ಟು ಹೋಗ್ತಾ ಇರುವಾಗ, ಸಮಾಜದಲ್ಲಿ ಅಧರ್ಮ ಜಾಸ್ತಿ ಆಗ್ತಾ ಇರುವಾಗ, ಸಮಾಜದಲ್ಲಿ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ ಇದೆಲ್ಲ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನೀವು ಸುಮ್ಮನಿದ್ದೀರಿ, ಅದಕ್ಕಾಗಿ ಯಾಕೆ ಪ್ರಯತ್ನ ಮಾಡಲಿಲ್ಲ ಎನ್ನುವ ಪ್ರಶ್ನೆ ದೇವರು ನಮ್ಮೊಂದಿಗೆ ಕೇಳಲಿಕ್ಕಿದ್ದಾನೆ. ಆದ್ದರಿಂದ ದೇವರ ಮುಂದೆ ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ಬೋದು. ನಮಗೆ ಮಾತನಾಡುವ ಶಕ್ತಿಯನ್ನು ದಯಪಾಲಿಸಿದ, ನಮಗೆ ಆರೋಗ್ಯವನ್ನು ನೀಡಿದ್ದಾನೆ, ಈ ಸಮಾಜದಲ್ಲಿ ಜನರನ್ನು ಸಂಪರ್ಕಿಸಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡುವಂತಹ ಶಕ್ತಿಯನ್ನು ನಮಗೆ ನೀಡಿದ್ದಾನೆ ಅಂತ ಹೇಳಿ ಆದರೆ ಆ ಕೆಲಸವನ್ನು ನಾವು ಮಾಡದಿದ್ದರೆ ಒಂದು ಕರ್ತವ್ಯ ಲೋಪದ ಆ ಪಾಪಕ್ಕೆ ನಾವು ಗುರಿಯಾಗ್ತೇವೆ.
ಆದ್ದರಿಂದ ಸೃಷ್ಟಿಕರ್ತನ ಪ್ರೀತಿಯನ್ನು ಆಗ್ರಹಿಸಿಕೊಂಡು ನಾವು ಈ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಂತಹದ್ದು. ಮತ್ತು ಪ್ರವಾದಿಗಳಿಗೆ ಇದ್ದಂತಹ ಕನಸೋದು ಒಂದು ಶಾಂತಿಯುತವಾದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ, ಜನರಿಗೆ ನೆಮ್ಮದಿಯಿಂದ ಬದುಕುವಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು. ಒಬ್ಬ ವ್ಯಕ್ತಿ ಪ್ರವಾದಿಯವರ ಬಳಿಗೆ ಬಂದು ಹೇಳ್ತಾರೆ, ನನಗೆ ಧಾರಾಳ ಅಕ್ರಮ ದೌರ್ಜನ್ಯಗಳಿಗೆ ನಾನು ಬೇಸತ್ತು ಹೋಗಿದ್ದೇನೆ ಅಂತೇಳಿ. ಆಗ ಪ್ರವಾದಿಯವರು ಹೇಳ್ತಾರೆ, ನೀವು ಸ್ವಲ್ಪ ಸಹನೆ ವಹಿಸಿ, ಇಲ್ಲಿ ಒಂದು ಸಮಾಜ ಯಾವ ರೀತಿ ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳಿದರೆ, ಒಬ್ಬನಿಗೆ ಆ ಸಾಮ್ರಾಜ್ಯದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯ ತನಕ ಒಬ್ಬಂಟಿಗನಾಗಿ ನಿರ್ಭೀತವಾಗಿ ಸಂಚರಿಸುವಂತಹ ಒಂದು ಸಮಾಜ ನಿರ್ಮಾಣ ಆಗ್ತದೆ ಅಂತ. ಯಾರು ಅವರಿಗೆ ಉಪದ್ರ ಕೊಡಲಿಕ್ಕಿಲ್ಲ. ಅವರು ಹೇಳಿದಂತಹ ದಾರಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅದು ದರೋಡೆಕೋರರು ಯಾವ ಸಂದರ್ಭದಲ್ಲಿಯೂ ಕೂಡ ದಾಳಿ ಮಾಡಬಹುದಾಗಿದ್ದಂತಹ ಒಂದು ಸನ್ನಿವೇಶ ಇದ್ದಂತಹ ಒಂದು ಮಾರ್ಗವಾಗಿತ್ತು. ಹಾಗೆ ಯಾರಿಗೂ ಕೂಡ ಒಬ್ಬಂಟಿಗನಾಗಿ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಹೋಗುದಾದ್ರೆ ಒಂದು ತಂಡದೊಂದಿಗೆ ಹೋಗಬೇಕು, ಇಲ್ಲದಿದ್ದರೆ ಅವರಲ್ಲಿರುವಂತಹ ಎಲ್ಲ ಸಾಮಾನುಗಳನ್ನು ಯಾರಾದರೂ ಬಂದು ದೋಚ್ತಾರೆ. ಇಂತಹ ಒಂದು ಸನ್ನಿವೇಶ ಇದ್ದದ್ದು. ಪ್ರವಾದಿಯವರು ಹೇಳಿದ್ರು, ಈಗ ಈ ಸಂದೇಶದ ಮೂಲಕ ಎಂತಹ ಒಂದು ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳಿದರೆ, ನಿರ್ಭೀತವಾಗಿ ಒಬ್ಬನಿಗೆ ಸಂಚರಿಸಲು ಸಾಧ್ಯವಾಗುವಂತಹ ಒಂದು ಅವಸ್ಥೆಯಲ್ಲಿ ನಿರ್ಮಾಣ ಆಗ್ತದೆ ಅಂತ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಪ್ರವಾದಿಯವರ ಮುಂದೆ ಬಂದು ಹೇಳ್ತಾರೆ, ಧಾರಾಳ ಹಸಿವಿನಿಂದ ನಾವು ಕಂಗಾಲಾಗಿದ್ದೇವೆ, ಧಾರಾಳ ಕಷ್ಟಪಡ್ತಾ ಇದ್ದೇವೆ ಅಂತ ಹೇಳಿ. ಆಗ ಪ್ರವಾದಿಯವರವರಿಗೆ ಕೊಟ್ಟಂತಹ ಒಂದು ಸೂಚನೆ ಏನು ಅಂತ ಹೇಳಿದರೆ, ಈ ಸಮಾಜ ಹಸಿವು ಮುಕ್ತವಾಗುವಂತಹ ಒಂದು ದಿನ ಬರಲಿಕ್ಕಿದೆ ಅಂತ ಹೇಳಿದರು. ಇಲ್ಲಿವರೆಗೆ ಅಂತ ಹೇಳಿದರೆ ನಮಗೆ ಜಕಾತ್ ಅಂತ ಹೇಳುವಂತಹದ್ದು ನಮಗೆ ಕಡ್ಡಾಯವಾದದ್ದು. ಶ್ರೀಮಂತರಲ್ಲಿರುವಂತಹ ಸಂಪತ್ತಿನ ಒಂದು ಅಂಶ ಅದು ಬಡಬಗ್ಗರಿಗೆ ನೀಡಬೇಕು ಅಂತ ಅದು ಕಡ್ಡಾಯ ಆರಾಧನಾ ಕರ್ಮವಾಗಿ ಕಲಿಸಿಕೊಡಲಾಗಿದೆ. ಪ್ರವಾದಿಯವರು ಹೇಳಿದ್ರು, ಹೀಗೆ ಬಡವರಿಗೆ ವಿತರಿಸಲಿಕ್ಕಾಗಿ ಜಕಾತ್ನ ಮೊತ್ತವನ್ನು ಸಂಗ್ರಹಿಸಿ ಅದಕ್ಕೆ ಅರ್ಹರಾದಂತಹ ಬಡವರನ್ನು ಹುಡುಕಿಕೊಂಡು ಹೋಗುವಾಗ ಈ ಸಮಾಜದಲ್ಲಿ ಅಂತಹ ಬಡವರು ಇಲ್ಲದಂತಹ ಒಂದು ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳುವಂತಹ ಶುಭ ಸೂಚನೆಯನ್ನು ಪ್ರವಾದಿಯವರು ನೀಡ್ತಾರೆ. ಆದ್ದರಿಂದ ಪ್ರವಾದಿಯವರಿಗಿದ್ದಂತಹ ಕನಸು ಅಂತ ಹೇಳುವಂತಹದ್ದು ಈ ಸಮಾಜದಲ್ಲಿ ಜನರು ಹಸಿವೆಯಿಂದ ಮುಕ್ತರಾಗಬೇಕು, ಭೀತಿಯಿಂದ ಮುಕ್ತರಾಗಬೇಕು, ಶಾಂತಿಯಿಂದ ಜೀವಿಸಬೇಕು, ನೆಮ್ಮದಿಯಿಂದ ಜೀವಿಸಬೇಕು ಎನ್ನುವಂತಹದ್ದಾಗಿದೆ. ಇದೆಲ್ಲರದ್ದರ ಅಲ್ಟಿಮೇಟ್ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಸೃಷ್ಟಿಕರ್ತ ನಮ್ಮನ್ನು ಆ ಕಾರಣಕ್ಕಾಗಿ ಪ್ರೀತಿಸ್ತಾನೆ. ನಮ್ಮೆಲ್ಲರನ್ನು ಸೃಷ್ಟಿಸಿದವನೊಬ್ಬನು, ಅವನನ್ನು ನಾವು ಆರಾಧಿಸಿಕೊಂಡು ನಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಿಕೊಂಡು ಜನರೊಂದಿಗಿರುವಂತಹ ನಮ್ಮ ಹೊಣೆಗಾರಿಕೆಗಳನ್ನು ನಾವು ನಿರ್ವಹಿಸಿಕೊಂಡು ಜೀವಿಸಬೇಕು ಎನ್ನುವಂತಹ ಪಾಠವನ್ನು ಅವರು ಕಲಿಸಿಕೊಟ್ಟದ್ದು. ನಾವೆಲ್ಲರೂ ನಮ್ಮ ದೇವನ ಮುಂದೆ ಒಂದು ದಿನ ವಿಚಾರಣೆಗೆ ಒಳಗಾಗಲಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಮಾಡಿದಂತಹ ಕರ್ಮಗಳ ಪ್ರತಿಫಲವನ್ನು ನಾವು ಪಡೆಯುವವರಿದ್ದೇವೆ. ಆದ್ದರಿಂದ ನಮಗೆ ಸಿಕ್ಕಿದಷ್ಟು ಸಮಯವನ್ನು ಒಳಿತನ್ನು ಮಾಡುವ ಮೂಲಕ ನಾವು ಅದನ್ನು ಸದುಪಯೋಗಪಡಿಸಿಕೊಳ್ಬೇಕು ಎನ್ನುವಂತಹ ಒಂದು ಪಾಠ. ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಶ್ರೇಷ್ಠ, ಪ್ರತಿಯೊಬ್ಬರಿಗೂ ಅವರವರ ತಂದೆ ತಾಯಿಗಳು ಶ್ರೇಷ್ಠ, ಅದೇ ರೀತಿ ಅವರವರಿಗೆ ಅವರವರ ಧರ್ಮ ಶ್ರೇಷ್ಠ. ಆದ್ದರಿಂದ ನನ್ನ ಧರ್ಮ ನಾನು ಶ್ರೇಷ್ಠ ಎಂದು ನಂಬುವ ಜೊತೆಗೆ ಇನ್ನೊಬ್ಬನಿಗೆ ಅವನ ಧರ್ಮ ಶ್ರೇಷ್ಠ ಎನ್ನುವಂತಹ ಒಂದು ಚಿಂತನೆಯನ್ನು ಕೂಡ ನಾವು ಇಟ್ಟುಕೊಂಡ್ರೆ, ಪ್ರತಿಯೊಬ್ಬನು ಕೂಡ ಅವನವನ ಧರ್ಮವನ್ನು ನಿಷ್ಠೆಯೊಂದಿಗೆ ಪಾಲಿಸುವುದಾದರೆ ಈ ಸಮಾಜ ಒಂದು ಶಾಂತಿಯುತವಾದಂತಹ ಸೌಹಾರ್ದಯುತವಾದಂತಹ ಸಮಾಜ ಆಗ್ಬೋದು. ಮತ್ತು ನ್ಯಾಯದ ಹರಿಕಾರ ಎನ್ನುವಂತಹದ್ದು ಅತ್ಯಂತ ಮುಖ್ಯವಾದಂತಹ ಶೀರ್ಷಿಕೆ. ನ್ಯಾಯ ಇದ್ದ ಸಮಾಜದಲ್ಲಿ ಶಾಂತಿ ನೆಲೆಸ್ತದೆ ಖಂಡಿತವಾಗಿ. ಆದ್ದರಿಂದ ನ್ಯಾಯಕ್ಕೆ ಧರ್ಮದಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ. ನಿಮ್ಮ ಶತ್ರುವಿನ ವಿರುದ್ಧವಾದರೂ ಕೂಡ ನೀವು ನ್ಯಾಯದ ಪಕ್ಷ ವಹಿಸಬೇಕು. ಶತ್ರುವಿನ ಪಕ್ಕದಲ್ಲಿ ನ್ಯಾಯ ಇದೆ ಅಂತ ಹೇಳಿ ಆದರೆ ನೀವು ಆ ನ್ಯಾಯದ ಪಕ್ಷವನ್ನು ವಹಿಸಬೇಕು ಅಂತ ಕುರ್ಆನ್ ಕಲಿಸಿಕೊಟ್ಟಿರುವಂತಹದ್ದು, ಪ್ರವಾದಿಗಳು ಕಲಿಸಿಕೊಟ್ಟಿರುವ ಅದು ಧರ್ಮದ ಅವಿಭಾಜ್ಯಗಳನ್ನು ಬೆಳೆಸುವಂತಹದ್ದು. ಈ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮದ ಮೂಲಕ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಒಂದು ಸಿಕ್ಕಿದಂತಹ ಒಂದು ಒಳ್ಳೆಯ ಅವಕಾಶ. ನಿಸ್ವಾರ್ಥ ಮನಸ್ಸಿನೊಂದಿಗೆ ನಾವು ಪ್ರಾಮಾಣಿಕವಾಗಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಗೊಳಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾದಂತಹ ಅಗತ್ಯವಿದೆ. ಆ ಮೂಲಕ ಮಾತ್ರ ಒಂದು ಬಲಿಷ್ಠವಾದಂತಹ ರಾಷ್ಟ್ರವನ್ನು ನಮಗೆ ಕಟ್ಟಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ನಾವು ಪರಸ್ಪರ ಕೈಜೋಡಿಸೋಣ. ಇದಕ್ಕಾಗಿ ನಾನು ವಿದ್ಯಾಧರ್ ಶೆಟ್ಟಿ ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅವರು ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಮ್ಮನ್ನು ತೊಡಗಿಸಿಕೊಂಡವರು. ಇಂತಹ ಒಂದು ಕಾರ್ಯಕ್ರಮದ ಆಯೋಜನೆಗೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲ ಬಂದು ಸಹಕರಿಸಿದ್ದೀರಿ. ನಿಮ್ಮಿಂದಾಗಿ ಇದು ಇನ್ನೂ ಸಾವಿರಾರು ಮಂದಿಗೆ ಈ ಸಂದೇಶ ತಲುಪುವಂತಾಗಬೇಕು. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ನಮ್ಮಿಂದ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತಾ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ವಿದ್ಯಾಧರ್ ಶೆಟ್ಟಿಗೆ ಒಂದು ಗೌರವವನ್ನು ಹೂಗುಚ್ಛ ಕೊಡುವ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ.